ಹಲವಾರು ಪ್ರಶಸ್ತಿಗಳನ್ನು ಪಡೆದು ಉಭಯ ಜಿಲ್ಲೆಗಳಲ್ಲಿ ಅತ್ಯಂತ ಯಶಸ್ವಿ ಸಹಕಾರಿ ಸಂಘ ಎಂಬ ಹೆಗ್ಗಳಿಕೆ ಪಡೆದಿರುವ ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಮಂಗಳೂರು ಇಂದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿ 95% ಮಹಿಳಾ ಸಿಬ್ಬಂದಿಗಳನ್ನು ಹೊಂದಿರುವುದು ನಮ್ಮ ಆತ್ಮಶಕ್ತಿ ಸಂಸ್ಥೆಯ ಗರಿಮೆಗೆ ಪಾತ್ರವಾಗಿದೆ. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿರುವ ಸಾಧಕ ಮಹಿಳೆಯರಿಗೆ ಆತ್ಮಸಮ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಆದರದಿಂದ ಬರಮಾಡಿಕೊಳ್ಳುತ್ತಿದ್ದೇನೆ. ಆತ್ಮಶಕ್ತಿ ಸಂಸ್ಥೆಯ ಗರಿಮೆಗೆ ಪಾತ್ರವಾಗಿದೆ. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿರುವ ಸಾಧಕ ಮಹಿಳೆಯರಿಗೆ ಆತ್ಮಸಮ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಆದರದಿಂದ ಬರಮಾಡಿಕೊಳ್ಳುತ್ತಾ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಆತ್ಮಸಮ್ಮಾನ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಕುಮಾರಿ ಭಾಗೀರಥಿ ಮುರುಳ್ಯ ಮಾನ್ಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ಹಾಗೂ ಶ್ರೀಮತಿ ಗೀತಾ ಕುಲಕರ್ಣಿ ಮಾನ್ಯ ಸಹಾಯಕ ಪೊಲೀಸ್ ಆಯುಕ್ತರು ಸಿಸಿಬಿ ಮಂಗಳೂರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಮತಿ ರೂಪಶ್ರೀ ಪೂಜಾರಿ, ಶ್ರೀಮತಿ ಚಂದ್ರಾವತಿ ನೆಲೆಸುವರು ಎಂದರ್ಥ. ಬಂದದ್ದು ಸಮಾನಾಗಿ ಸ್ವೀಕರಿಸುವ ಸಹನೆಯ ತೇರಿವಳು, ಕ್ಷಮೆಯ ಧರಿತ್ರಿ ದೇವತೆಯ ಪ್ರತಿರೂಪ ಇವಳು, ನೊಂದು ಬೆಂದರು ಆತ್ಮಾಭಿಮಾನವ ಬಿರಳು ಎಂದು. ಸರ್ವ ಕ್ಷೇತ್ರಗಳಲ್ಲೂ ಮಹಿಳೆಯೇ ಮುಂದೆ ಇಂದು. ಸೇರಿರುವ ಸರ್ವರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಭಗವಂತನ ಅನುವಿಲ್ಲದೆ ತೃಣವು ಚಲಿಸದಂತೆ ದೇವರ ಸ್ಮರಣೆಗಾಗಿ ಇದೀಗ ಪ್ರಾರ್ಥನಾ ಗೀತೆಯೊಂದಿಗೆ ಶ್ರೀಮತಿ ಕಾವ್ಯಶ್ರೀ ಮತ್ತು ತಂಡ. ಸರ್ವದಾರೇಷು ಸರ್ವದಾ ಶಿವಗಿರಿ ಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಈ ಸಂಸ್ಥೆಯ ಎಲ್ಲ ಒಂದು ಕಾರ್ಯಕ್ರಮಗಳು, ಹೆಚ್ಚಿನ ಕಾರ್ಯಕ್ರಮಗಳು ಮಹಿಳಾ ಸಬಲೀಕರಣದವೇ ನಡೀತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಸಾಧಕ ಮಹಿಳೆಯರನ್ನು ಗುರುತಿಸಬೇಕು ಅಂತ ನಾವು ಯೋಚಿಸಿದಾಗ ನಮಗೆ ದಕ್ಷ ಅಧಿಕಾರಿಯಾಗಿ ಮಂಗಳೂರಿನಲ್ಲಿ ಟ್ರಾಫಿಕ್ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸಿದಂಥ ಮಹಿಳೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಹಿಳೆಯರು ಟ್ರಾಫಿಕಲ್ಲಿ ನಾವು ಪೊಲೀಸರು ನೋಡಿರ್ಬೋದು, ಆದರೆ ಒಂದು ACP ಆಗಿ ಇಡೀ ಮಂಗಳೂರಲ್ಲಿ ಯಾವುದೇ ರೀತಿಯ ಟ್ರಾಫಿಕ್ ತೊಂದರೆ ಇರದೇ ರೀತಿ ಮಾಡಿ ಪುನಃ ಮಂಗಳೂರನ್ನು ಅವರು ಬಿಟ್ಟುಕೊಡದೆ ಪುನಃ ಮಂಗಳೂರಿನಲ್ಲೇ CCB, ಯಾಕಂತ ಹೇಳಿದ್ರೆ CCB ಹೇಳುವಂತ ಎಲ್ಲರಿಗೂ ಗೊತ್ತಿದೆ, ಅದು ತುಂಬಾ ಒಂದು ಕ್ರೈಮ್ ಹೇಳಿದ ಕೂಡಲೇ ಯಾವ ರೀತಿ ಅಂತ ಗೊತ್ತಿದೆ. ಆ ಕ್ರೈಮ್ ವಿಭಾಗದಲ್ಲಿ ಈಗ ಸಹಾಯಕ ಆಯುಕ್ತೆಯಾಗಿ ನಮ್ಮ ನಗರವನ್ನು ಅವರು ಬಿಡಬಾರದು, ಇದು ಕೂಡ ನಮ್ಮ ನಗರದಲ್ಲಿ ಇರಬೇಕು ಅಂತ ನಮ್ಮ ಆಶಯದೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ಅವರನ್ನು ಒಂದು ಉತ್ತಮ ಒಂದು ಆಯ್ಕೆಯನ್ನು ನಮ್ಮ ಸಮಿತಿಯವರನ್ನು ಗುರುತಿಸಿದ್ದೇವೆ. ಈ ಸಮಿತಿಯ ಆಯ್ಕೆ ಮಾಡಿದಂಥ ಶ್ರೀಮತಿ ಗೀತಾ ಕುಲಕರ್ಣಿ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಇನ್ನೊಬ್ಬರು ಪ್ರೊಫೆಸರ್ ನಿರ್ದೇಶಕಿಯಾಗಿ ಅವರು ತನ್ನ ಜೀವನದಲ್ಲೂ ಕೂಡ ನಮ್ಮ ನಿತ್ಯ ಬದುಕನ್ನು ಕೂಡ ಸಹಕಾರದಲ್ಲಿ, ಯಾಕಂತ ಹೇಳಿದ್ರೆ ಅವರು ಶಿಕ್ಷಕಿಯಾಗಿದ್ದರೂ ಕೂಡ ಶಿಕ್ಷಕಿ ವೃತ್ತಿಯನ್ನು ಮಾಡದೆ ಮನೆಯಲ್ಲೇ ಹೈನುಗಾರಿಕೆ ಅದರ ಜೊತೆಯಲ್ಲಿ ಸ್ವಉದ್ಯೋಗವನ್ನು ಮಾಡಿ ತಾನು ತನ್ನ ಕಾಲಲ್ಲೇ ನಿಂತು ಸಮಾಜದ ಒಂದು ಮಹಿಳೆಯರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡುವವರು. ಅವರು ಕೇವಲ ಒಂದು ಇಂದು ಶಾಸಕಿ ಅಂತ ನಮಗೆ ಅವರನ್ನು ಹೇಳೋದಲ್ಲ, ಎಲ್ಲರ ಅಕ್ಕ ಅಂತ ಹೇಳ್ಬೋದು, ಸುಳ್ಯದಲ್ಲಿ ಅವ್ರನ್ನ ಅಕ್ಕ ಅಂತ ಕರೆಯುವುದು ಎಲ್ಲರೂ ಕೂಡ. ಯಾಕಂತ ಹೇಳಿದ್ರೆ ಅವರು ಆ ರೀತಿಯಲ್ಲಿ ಅವರ ನಡತೆ. ಇಲ್ಲಿ ಇವತ್ತು ಕೂಡ ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ಕಾರ್ಯಕ್ರಮದ ಏನು ಸಮಯ ಇದೆಯಾ ಕ್ಲಬ್ದ ಸಮಯಕ್ಕೆ ಬಂದು ಈ ಹಿಂದೆ ಕೂಡ ನಮ್ಮಲ್ಲಿ ಇವರು ನಾವು ಶಾಸಕಿಯಾದ ಕೂಡ ಅವರು ಕರೆದಾಗ ಇಲ್ಲಿ ಬಂದು ನಮ್ಮಲ್ಲಿ ಗೌರವ ಸ್ವೀಕರಿಸಿ ಹೋಗಿದ್ದಾರೆ. ಇಂದು ಅವರು ಶಾಸಕಿಯಾದರೂ ಕೂಡ ಯಾವುದೇ ಒಂದು ಒಂದು ಗತ್ತು ಹೇಳ್ತದೆ, ಗತ್ತು ಯಾವುದನ್ನು ತೋರಿಸದೆ ಎಲ್ಲರನ್ನೇ ಮೆರೆಯುವಂತ ನನ್ನ ಅಕ್ಕನಾದ ಕುಮಾರಿ ಭಾಗೀರಥಿ ಮುರಳಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಸದಾ ನಮ್ಮೊಂದಿಗೆ ಇರುವವರು ನಮ್ಮ ನೆಚ್ಚಿನ ಇಲ್ಲಿನ ಕಾರ್ಪೊರೇಟರ್ ಆಗಿರುವಂತಹ ರೂಪಶ್ರೀ ಪೂಜಾರಿ ಅವರು. ಇವರ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತು ಅವರ ಸಾಮಾಜಿಕ ಸೇವೆ. ಇವರನ್ನು ಕೂಡ ನಮ್ಮ
ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ವೈದ್ಯನಾಥ ಮುಂಡಿತಾಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಆ ಒಂದು ಸಂದರ್ಭದಲ್ಲಿ ಇಬ್ಬರು ಜೊತೆ ಕೆಲಸ ಮಾಡುವಾಗ ಹೇಳಿದ್ರೆ ಗುರುಪಶ್ರೀ ಪೂಜಾರಿ ಅವರ ಜೊತೆಯಲ್ಲಿ ಇವರು ಚಂದ್ರನಾಥ್ ವಿಶ್ವನಾಥ್ರವರು ನಮಗೆ 2 ಕಾರ್ಪೊರೇಟ್ ಅಂತ ಹೇಳ್ಬೋದು. ಅವರು ಕೂಡ ನಮ್ಮೊಂದಿಗೆ ಸದಾ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಸದಾ ಕಸಮಿತಿ ಎಲ್ಲ ಒಂದು ನಮ್ಮ ಜಪ್ಪಿನಮೊಗರು ಭಾಗದಲ್ಲಿ ಆ ಒಂದು ಜಪ್ಪಿನಮೊಗರನ್ನು ಮಾದರಿ ಒಂದು ನಗರವನ್ನಾಗಿ ಅಲ್ಲಿ ರೂಪಿಸಿದಂತ ವೀಣಾಮಗಳಕ್ಕ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರು ಕೂಡ ವೇದಿಕೆಯಲ್ಲಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಅಧಿಕಾರಿಯವರನ್ನು ಹಾಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಮಾಧ್ಯಮ ಮಿತ್ರರನ್ನು ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ನಮ್ಮ ಸಹಕಾರಿ ಸಂಘ ಈಗಾಗಲೇ ನಾನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ತಿಳಿದಿದೆ. ಸುಮಾರು 65ಕ್ಕೂ ಮಿಕ್ಕಿ ಆರೋಗ್ಯ ಶಿಬಿರಗಳ ಮೂಲಕ ಸುಮಾರು 22,000ಕ್ಕೂ ಮಿಕ್ಕಿ ಜನರಿಗೆ ಆರೋಗ್ಯ ಸೇವೆಯನ್ನು ಕೂಡ ನೀಡ್ತಾ ಬಂದಂತ ಸಂಸ್ಥೆ. ಸುಮಾರು 14,000 ಕನ್ನಡಕವನ್ನು ಉಚಿತವಾಗಿ ನೀಡಿದಂತ ಸಹಕಾರಿ ಸಂಘ. ಯಾಕಂತ ಹೇಳಿದ್ರೆ ನಮ್ಮ ಒಂದು CSR ಏನಿದೆಯಾ ಅದು ಸಮಾಜ ಸೇವೆಗೆ ಹೋಗ್ಬೇಕೆಂಬ ನಮ್ಮ ಒಂದು ಆಶೆ. ಆ ನಿಟ್ಟಿನಲ್ಲಿ ನಾವು ದಶಮಾನೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ನಾವು ಸುಮಾರು 10 ವಿವಿಧ ಕಾರ್ಯಕ್ರಮ ಮಾಡಿದ್ದೆವು. ಅದರಲ್ಲಿ 10 ಕಲಾವಿದರನ್ನು, 10 ಯೋಧರನ್ನು ಹಾಗೂ 10 ಮಹಿಳೆಯರನ್ನು ಆ ರೀತಿಯಲ್ಲಿ ನಾವು ಕಾರ್ಯಕ್ರಮ ಆಯೋಜಿಸಿದಾಗ ನಮ್ಮೊಂದು ಅವತ್ತು ವಿಶೇಷವಾದ ಒಂದು ಕಾರ್ಯಕ್ರಮ ಬಂತು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸಿಬ್ಬಂದಿಗಳು ಕೂಡ 10 ಜನ ಬಸುಗೇರಿದ್ರು. ಅವರನ್ನು ಕೂಡ ಗೌರವಿಸುವಂತ ಕಾರ್ಯಕ್ರಮ ನಾವು ಮಾಡಿದ್ವಿ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬರುವಂತ ಎಲ್ಲಾ ಸಿಬ್ಬಂದಿಗಳು ಕೂಡ ನಾವು ಡಿಗ್ರಿಯಾಗಿ ಆದ ಕೂಡಲೇ ಇಲ್ಲಿ ಆತ್ಮಶಕ್ತಿಯ ಕೆಲಸದಿಂದ ಅರ್ಜಿ ಹಾಕಬಹುದು. ಹಾಗೆ ಬಂದು ಇಲ್ಲಿಯೇ ಒಂದು ಮುಂದುವರಿದು ಮುಂದಿನ ಪ್ರಮೋಷನ್ ತೆಗೆದು ಮ್ಯಾನೇಜರ್ ಆಗಿ ಅಥವಾ ಅಕೌಂಟೆಂಟ್ ಆಗಿ ಬೇರೆ ಬೇರೆ ಪ್ರಮೋಷನ್ ತಗೊಂಡವರು ಇಲ್ಲಿರುವಂತದ್ದು. ಹಾಗಾಗಿ ನಿಮ್ಮೆಲ್ಲರ ಮಾರ್ಗದರ್ಶನ ಅವರಿಗೆ ಬೇಕು ಅಂತ ನನ್ನ ಅತಿಥಿಗಳಲ್ಲಿ ಕೇಳ್ಕೊಳ್ತಾ, ನಮ್ಮ ಸಹಕಾರಿ ಸಂಘ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಸಂಸ್ಥೆ. ಈ ಸಂಸ್ಥೆಯ ವಿವಿಧ, ಯಾಕಂದ್ರೆ ಈ ಸ್ಟ್ಯಾಂಪಿಂಗ್ ಸೇವೆಯಲ್ಲಿ ನಾವು ರಾಜ್ಯದಲ್ಲೇ ಅತಿ ಹೆಚ್ಚು ಈ ಸ್ಟ್ಯಾಂಪಿಂಗ್ ಸೇವೆ ಕೊಡುವಂತ ಸಂಸ್ಥೆ ಅನ್ನುವ ಹೆಸರು ಕೂಡ ನಮ್ಮ ಸಂಘಕ್ಕಿದೆ. ನಿರಂತರವಾಗಿ ಕಳೆದ 9 ವರ್ಷಗಳಿಂದ ಅತಿ ಹೆಚ್ಚು ಈ ಸ್ಟ್ಯಾಂಪ್ ಸೇವೆ ನೀಡುವಂತ ಪ್ರಶಸ್ತಿ ಕೂಡ ನಮ್ಮ ಸಂಘಕ್ಕೆ ಬರ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ 3 ಬಾರಿ, 4 ಬಾರಿ ರಾಜ್ಯದ ಅತ್ಯುತ್ತಮ ಸಹಕಾರಿ ಸಂಘ ಎನ್ನುವ ಪ್ರಶಸ್ತಿಯನ್ನು ಕೂಡ ಸಹಕಾರ ಸಪ್ತಾಹದಲ್ಲಿ ಪಡೆದಂತಹ ಸಂಸ್ಥೆ. ಅಷ್ಟೇ ಅಲ್ಲ, ನಮ್ಮ ಸಾಮಾಜಿಕ ಸೇವೆ ಜೊತೆಯಲ್ಲಿ ಕೋಆಪರೇಟಿವ್ ಡಿಪ್ಲೊಮಾ, ಹೈಯರ್ ಡಿಪ್ಲೊಮಾ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಈ ಕೋರ್ಸ್ ಅನ್ನು ಕೂಡ ನಿರಂತರವಾಗಿ ಮಾಡುವುದರ ಮೂಲಕ ಸಹಕಾರಿ ಸೇವೆಗೆ ನಮ್ಮ ಜಿಲ್ಲೆಯ ಅದೆಷ್ಟೋ ಜನರು ಉದ್ಯೋಗವನ್ನು ಅರಸಿಕೊಂಡು ಹೋದಾಗ ಅವರಿಗೆ ಸಹಕಾರಿಯಾಗಿದೆ. ಅಷ್ಟೇ, ನಾವು ಕ್ಯಾನ್ಸರ್ ಒಂದು ರೋಗದ ಬಗ್ಗೆ ವಿಶೇಷ ಮಾಹಿತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ 3-4 ಸಾರಿ ಮಾಡ್ತಾ ಬರ್ತಾ ಇದ್ದೇವೆ. ಇದರಲ್ಲಿ ಮೆಮೊಗ್ರಫಿ ಅಂತ ಒಂದು ಇದನ್ನು ಪರೀಕ್ಷಾ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಇದು ಹೆಚ್ಚಿನ ಮಹಿಳೆಯರಿಗೆ ಬರುವಂತ ಕ್ಯಾನ್ಸರ್ ರೋಗದ ಮುಂಜಾಗ್ರತಾ ಒಂದು ತಪಾಸಣೆ, ಇದನ್ನು ಕೂಡ ನಿರಂತರವಾಗಿ ಮಾಡ್ತಾ ಬರುವಂತಹ ಸಂಸ್ಥೆ ಆತ್ಮಶಕ್ತಿ ಸಹಕಾರಿ ಸಂಘ. ಅಷ್ಟೇ ಅಲ್ಲ, ನಮ್ಮ ಸಂಘದ ಇತರ ಚಟುವಟಿಕೆಗಳಲ್ಲಿ ವಾರ್ಷಿಕವಾಗಿ ನಾವು ವಾರ್ಷಿಕೋತ್ಸವವನ್ನು ಆಚರಿಸ್ತೇವೆ. ಆ ಕಾರ್ಯಕ್ರಮದಲ್ಲಿ ಎಲ್ಲಾ ಸಿಬ್ಬಂದಿಗಳು ಕೂಡ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಹಿಸುವ ಮೂಲಕ ಅವರು ಮನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಪ್ರತಿ ವರ್ಷದ ಅವರ ಒಂದು ವರ್ಷದಲ್ಲಿ ಏನು ಅವರು ಸಾಧನೆ ಮಾಡಿದ್ದಾರೆ ಅದನ್ನು ಗುರುತಿಸುವಂತ ಕಾರ್ಯವನ್ನು ಕೂಡ ನಿರಂತರವಾಗಿ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ನಾವು ಬ್ಯಾಂಕಿಂಗ್ ಸೇವೆಯಲ್ಲಿ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕಡಿಮೆ ಇಲ್ಲದಂತ ಸೇವೆಯನ್ನು ನಿರಂತರವಾಗಿ ನೀಡ್ತಾ ಬಂದಿದ್ದೇವೆ. ಪ್ರಾರಂಭದಿಂದ ನಾವು DDRTGS ಅನ್ನು ಪ್ರಾರಂಭ ಮಾಡಿದಂತ ಸಂಸ್ಥೆ ಆತ್ಮಶಕ್ತಿ ಸಹಕಾರಿ ಸಂಘ ಅಂತ ಹೇಳಿ ನಮಗೆ ಹೆಮ್ಮೆ ಬರ್ತೇವೆ. ಯಾಕಂತ ಹೇಳಿದ್ರೆ ಸಂಘವು ನೀಡುವಂತಹ ಸೇವೆಗಳನ್ನು ನಾವು ಮನೆ ಬಾಗಿಲಿಗೆ ನೀಡುವ ನಿಟ್ಟಿನಲ್ಲಿ ಕೊರೋನಾ ಸಂದರ್ಭದಲ್ಲಿ 4% ಬಡ್ಡಿಯಲ್ಲಿ ನಾವು ಚಿನ್ನಾಭರಣ ಸಾಲ ಸುಮಾರು 97 ಕೋಟಿ ಸಾಲವನ್ನು ನೀಡಿದಂತ ಸಂಸ್ಥೆ ಆತ್ಮಶಕ್ತಿ ಸಹಕಾರಿ ಸಂಘ. ಆ ಸಂದರ್ಭದಲ್ಲಿ ನಾವು ಮನೆಗೆ ಹೋಗಿ ಚಿನ್ನಾಭರಣ ಸಾಲವನ್ನು ಕೊಡಬೇಕಾದ್ರೆ ಎಲ್ರಿಗ ಹೆದರ್ತಾ ಇದ್ರು. ಇಲ್ಲಿ ಎಲ್ರಿಗೂ ಕೂಡ ನನಗೆ ಯಾವಾಗ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಪೊಲೀಸ್ ಬ್ಯಾರಿಕೇಡ್ ಹಾಕಿ ನಿಲ್ಲಿಸ್ತಾ ಇದ್ದಾಗ ನಮ್ಮ ಆತ್ಮಶಕ್ತಿ ಸಹಕಾರಿ ಸಂಘ ಸಿಬ್ಬಂದಿಗಳು ಎಲ್ಲ ಹೇಳಿದ ಕೂಡಲೇ ಪೊಲೀಸ್ ಇಲಾಖೆ ಬಿಡ್ತಿದ್ರು. ಯಾಕಂತ ಹೇಳಿದ್ರೆ
ನಾವು ಕೊರೋನಾ ಸಂದರ್ಭದಲ್ಲಿ ಕೂಡ ಸಹಕಾರಿ ಸಂಘವನ್ನು ತೆರೆದು ಸೇವೆ ಕೊಟ್ಟಂತ ಸಂಸ್ಥೆ ಆತ್ಮಶಕ್ತಿ ವಿಧವಾ ಸಹಕಾರಿ ಸಂಘ. ಅಷ್ಟೇ ಅಲ್ಲ, ಆ ಮನೆಗಳಿಗೆ ಕೆಲವು ನಾವು ಸಂದರ್ಭದಲ್ಲಿ ಹೋಗಿ ಚಿನ್ನಾಭರಣ ಸಾಲ ಬೇಕಾದಾಗ ಅವರಿಗೆ ಕೊಟ್ಟಂತಿದೆ. ಆ ಒಂದು ಸಾಲನ ಕೊಟ್ಟಾಗ ನಮಗೆ ಅನಿಸಿದ್ದು, ಕೊರೋನಾ ಹೆಂಡಾಗುವಾಗ ಎಲ್ಲರಿಗೂ ಕೂಡ ಹಣದ ಕೊರತೆ ಬಂತು. ಆವಾಗ ನಾವು 4% ಬಡ್ಡಿಯಲ್ಲಿ ಚಿನ್ನಾಭರಣ ಸಾಲ ಪ್ರಾರಂಭ ಮಾಡಿದ್ದೇವೆ. ಇದು ರಾಷ್ಟ್ರ ಮಟ್ಟದಲ್ಲಿ ಪತ್ರಿಕೆಗಳು ಬಂದ ನಂತರ ಅಂತ ಹೇಳ್ಬೋದು. ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ಕಡಿಮೆ ಬಡ್ಡಿಗೆ ಸಾಲ ನೀಡಲಿಕ್ಕೆ ಮುಂದೆ ಬಂತು. ಹಾಗಾಗಿ ನಾವು ಮಾಡಿದಂಥ ಯಾವುದೇ ಸಾಧನೆಗಳಿದ್ದು ಕೂಡ ಅದು ಸಮಾಜಮುಖಿಯಾಗಿ ಆಗಿದೆ ಅಂತ ಹೇಳಿ ನಾನು ಹೆಮ್ಮೆ ಪಡುತ್ತಾ ಈ ಸಂದರ್ಭದಲ್ಲಿ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿದ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ನಾನು ಅಲ್ಲಿ ಕೊಡ್ತಾ ಇದ್ದೇನೆ. ಕಾಲೇಜು ವಿದ್ಯಾಭ್ಯಾಸದ ಸಮಯ ಎನ್ಸಿಸಿಯಲ್ಲಿ ಭಾಗವಹಿಸಿ ದೇಶಾದ್ಯಂತ 12 ಶಿಬಿರಗಳಲ್ಲಿ ಭಾಗವಹಿಸಿರುತ್ತಾರೆ. ಭಾರತದ ಶಾರ್ಕ್ ಶೂಟರ್ ಮೆಡಲ್ ಕೂಡ ಪಡೆದುಕೊಂಡಿರುತ್ತಾರೆ. ಮಾನ್ಯರು ಕೆಪಿಎಸ್ ಬೋರ್ಡ್ ಪರೀಕ್ಷೆಯನ್ನು ಬರೆದು 13/1/1999ರಂದು ಕರ್ನಾಟಕ ಪೊಲೀಸ್ ಇಲಾಖೆಗೆ PSI ಆಗಿ ನೇಮಕಾತಿಗೊಂಡಿರುತ್ತಾರೆ. ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರಿನಲ್ಲಿ ಸಂಚಾರಿ ಪೊಲೀಸ್ ಠಾಣೆ, ಮಲ್ಲೇಶ್ವರ ನಗರ ಪೊಲೀಸ್ ಠಾಣೆ, ಬಸವೇಶ್ವರ ನಗರ ಪೊಲೀಸ್ ಠಾಣೆ ಮತ್ತು CID ಘಟಕಗಳಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರವು 2016ನೇ ಸಾಲಿನಲ್ಲಿ ಮಾನ್ಯರ ಶ್ಲಾಘನೀಯ ಕರ್ತವ್ಯವನ್ನು ಗುರುತಿಸಿ ಮುಖ್ಯಮಂತ್ರಿ ಪದಕವನ್ನು ನೀಡಿ ಗೌರವಿಸಿರುತ್ತಾರೆ. 23/5/2022ರಂದು ಕರ್ನಾಟಕ ಸರ್ಕಾರದ ಆದೇಶದಂತೆ ಮಂಗಳೂರು ನಗರ ಸಂಚಾರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾಗಿ ಪ್ರಭಾರವನ್ನು ವಹಿಸಿಕೊಂಡು ಕರ್ನಾಟಕ ನಗರದಲ್ಲಿ ಬರುವ 4 ಸಂಚಾರಿ ಪೊಲೀಸ್ ಠಾಣೆಗಳ ಉಸ್ತುವಾರಿಯನ್ನು ನೋಡಿಕೊಂಡು ಸಾರ್ವಜನಿಕರಲ್ಲಿ, ಶಾಲಾ ಮಕ್ಕಳಲ್ಲಿ, ವಿದ್ಯಾಸಂಸ್ಥೆಗಳಲ್ಲಿ, ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಗರದಲ್ಲಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಮತ್ತು ಸಂಚಾರ ಸುವ್ಯವಸ್ಥೆ ಕಾಪಾಡುವಲ್ಲಿ ಉತ್ತಮ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಇವರು ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲು ದೇವರು ಆಶೀರ್ವದಿಸಲಿ ಎಂದು ನಮ್ಮ ಸಂಘದ ಪರವಾಗಿ ಹಾರೈಸುತ್ತಾ ನಮ್ಮ ವೇದಿಕೆಯಲ್ಲಿ ಅಭಿನಂದಿಸಲು ಸಂತೋಷ ಪಡುತ್ತೇವೆ. ಮಾಡುತ್ತಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಹಿಳಾ ವಿಭಾಗದ ರಾಷ್ಟ್ರ ಸೇವಿಕಾ ಸಮಿತಿಯ ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ಇವರು ಮರುಳ್ಯ ಗ್ರಾಮದ ಮಾಣಿಗಡ್ಕ ಶಿಶು ಮಂದಿರದ ಸಂಚಾಲಕಿಯಾಗಿ ಸೇವೆ ಸಲ್ಲಿಸಿದ್ದು ಈಗ ಮರುಳ್ಯ ರಾಷ್ಟ್ರ ಸೇವಿಕಾ ಸಮಿತಿಯ ಮುಖ್ಯ ಶಿಕ್ಷಕಿಯಾಗಿದ್ದಾರೆ. ಮರುಳ್ಯ 800 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿ 3 ಅವಧಿಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಸುಳ್ಯ LD ಬ್ಯಾಂಕ್ ನಿರ್ದೇಶಕರಾಗಿ, ಜನತಾ ಬಜಾರ್ ನಿರ್ದೇಶಕರಾಗಿ ದುಡಿದ ಅನುಭವವಿದೆ. ಸುಳ್ಯ ತಾಲೂಕಿನ ಸಹಕಾರಿ ಯೂನಿಯನ್ನ ಕೋಶಾಧಿಕಾರಿಯಾಗಿದ್ದಾರೆ. ಮರುಳ್ಯ ಯುವತಿ ಮಂಡಲದ ಅಧ್ಯಕ್ಷೆಯಾಗಿ, ಸುಳ್ಯ ತಾಲೂಕು ಯುವಜನ ಸಂಯುಕ್ತ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಭಾಗೀರಥಿಯವರು ಧಾರ್ಮಿಕ ಕ್ಷೇತ್ರದಲ್ಲೂ ಸಕ್ರಿಯರು. ಪ್ರಸ್ತುತ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಇರುವ ತಮಗೆ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ದೇವರು ಆಶೀರ್ವದಿಸಲಿ ಎಂದು ನಮ್ಮ ಸಂಘದ ಪರವಾಗಿ ಹಾರೈಸುತ್ತಾ ನಮ್ಮ ವೇದಿಕೆಯಲ್ಲಿ ಇವರನ್ನು
ಅಭಿನಂದಿಸಲು ಸಂತೋಷ ಪಡುತ್ತಿದ್ದೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾವೇನಾದರೂ ಒಂದು ಸ್ವೀಕಾರ ಮಾಡಬೇಕಂದ್ರೆ ಅದಕ್ಕೆ ನಾನು ಎಷ್ಟು ಅರಳಿದ್ದೇನೆ ಅಂತ ಗೊತ್ತಾಗಬೇಕು. ವೆದರ್ ನಾನು ಅದಕ್ಕೆ ಅರಳಿದ್ದೀನ ಅಥವಾ ಇಲ್ಲ ಅಂತ. ಇವತ್ತು ನಮ್ಮನೆಯ ಮಧ್ಯೆ ಒಬ್ಬ ಒಳ್ಳೆಯ ಶಾಸಕಿ ಮೇಡಮ್ ಇದ್ದಾರೆ. ಅವರ ಪಕ್ಕದಲ್ಲೇ ಕುಳಿತುಕೊಂಡು ಅವರಿಗೆ ಸನ್ಮಾನ ಅಂತ ನನಗೂ ಸನ್ಮಾನ ಕೊಟ್ಟಾಗ ನನಗೆ ಅನ್ನೋದಕ್ಕಿಂತ ಮೇಡಮ್ ಜೊತೆಗೆ ನಾನಿದ್ನಲ್ಲ ಅಂತ ನನಗೆ ಅದೇ ಸಂತೋಷ. ಅವರ ಒಂದು ಸರಳ ಸ್ವಭಾವ, ಅವರ ಮಾತು, ಅವರ ಹೇಳಿದ್ನಲ್ಲ, ಎಜುಕೇಶನ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಟು ಲರ್ನ್ ಲೈಕ್ ಏನು ಹೇಳ್ತಾರೆ, ಓದುವುದು ಬರೆಯುವುದು ಅರ್ಥ ಮಾಡಿಕೊಳ್ಳುವುದಲ್ಲ, ಜನರ ಒಂದು ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ನಾನು ಸುಧಾರಣೆ ಮಾಡ್ಬೇಕಂತಿದ್ರೆ ಅದು ಕೂಡ ಒಂದು ಶಿಕ್ಷಣನೇ. ಆ ಒಂದು ಶಕ್ತಿ ನಮ್ಮ ಮೇಡಮ್ ಹತ್ರ ಇದೆ. ನಮ್ಮ ಹೇಳ್ಬೇಕಂದ್ರೆ ನಾವು ಹೇಗೆ ನಮ್ಮ ಲೈಫಲ್ಲಿ ಮುಂದೆ ಬರ್ತೇವೆ ಅಂತ ಹೇಳಿಕ್ಕೆ, ಎಲ್ಲರೂ ಲೈಫಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರು ತನ್ನ ಆತ್ಮಸ್ಥೈರ್ಯವನ್ನು ಶಕ್ತಿಯುತವಾಗಿ ಮಾಡ್ಕೊಳ್ತಾರೆ, ನಿಮ್ಮ ಈ ಒಂದು ಕೋಆಪರೇಟಿವ್ ಸೊಸೈಟಿ ಹೆಸರೇ ಹೇಳಿದಂತೆ ಆತ್ಮಶಕ್ತಿ. ಏನಾದರೂ ಕೇಳಬೇಕಂದ್ರೆ ನಾವು ಹೇಳ್ತೀವಿ ಮೊದಲನೇದಾಗಿ, ನಿನ್ನ ಆತ್ಮಸಾಕ್ಷಿಯಾಗಿ ಹೇಳು, ಸತ್ಯ ಹೇಳು, ನೀನೇನು ಮಾಡ್ತಾ ಇದೀಯ ಸೊಸೈಟಿಗೆ, ಅಥವಾ ನಿಮ್ಮ ತಂದೆ ತಾಯಿಗೆ ನೀನು ನ್ಯಾಯ ದೊರಕಿಸ್ಕೊಡ್ತಾ ಇದೆಯಾ, ನಿಮ್ಮ ತಂದೆ ತಾಯಿನಾಗಲಿ ನಿಮ್ಮ ಹಿರಿಯರಿಗಾಗಿ ನೀನು ಗೌರವದಿಂದ ನಿನ್ನ ಆತ್ಮಸಾಕ್ಷಿಯಾಗಿ ಹೇಳು ಅಂತ ಹೇಳ್ತಾರೆ. ಒಂದು ಸಾರಿ ನಾನು ಎವಿಡೆನ್ಸ್ ಕೊಡ್ಲಿಕ್ಕೆ ಅಂತ ಹೋಗಿದ್ದೆ ಕೋರ್ಟಲ್ಲಿ. ಅವಾಗ ಜಡ್ಜ್ ಮೇಡಮ್ ಅವರು ಇದೊಂದು 490 ಕೇಸ್ ಅಂದರೆ ಹರಾಸ್ಮೆಂಟ್ ಗಿವನ್ ಬೈ ಹಸ್ಬೆಂಡ್ ಆ್ಯಂಡ್ ಹಿಸ್ ರಿಲೇಟಿವ್. ಅಲ್ಲಿ ಹೋದಾಗ ನಾನು ನೋಡಿದೆ ಜಡ್ಜ್ ಮೇಡಮ್ ಇದ್ದರು, ನಾನು ಒಂದು ಎವಿಡೆನ್ಸ್ ಕೊಡ್ಲಿಕ್ಕೆ ಹೋಗಿದ್ದೆ. ಆಗಲೇ ಕೇಳ್ತಾ ಇದ್ರು, ನೋಡಿ ಅವರು ಒಂದು ಲೇಡಿ ಒಂದು ಗಂಡನ ಮತ್ತು ಗಂಡನ ಪರಿವಾರ ಹತ್ರ ಅವ್ರು ಅಲಿಗೇಷನ್ ಮಾಡ್ತಾ ಇದ್ದಾರೆ ಅಂದರೆ, ಅಥವಾ ಏನೋ ಒಂದು ದೂರು ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ಅವಳಿಗೆ ನೋವಾಗಿರ್ತದೆ ಅಂತ. ಅದಕ್ಕೆ ಮೇಡಮ್ ಹೇಳಿದ್ರು, ನೋಡಪ್ಪ ನೀನು ತನಿಖೆಗೆ ಸಹಕರಿಸಿದೀವಿ ನನಗೆ ಗೊತ್ತಿಲ್ಲ, ಆದರೆ ನೀವು ಒಂದು ನ್ಯಾಯ ದೇಗುಲದಲ್ಲಿ ಬಂದಿದೆಯಾ, ನಿನ್ನ ಆತ್ಮಸಾಕ್ಷಿಯಾಗಿ ಹೇಳು ಅಂತ ಕೇಳಿದ್ರು. ಆಗ ಅವನು ಹೇಳಿದ, ಹೌದು ಮೇಡಮ್ ತಪ್ಪಾಯಿತು, ನಾನು ಇನ್ನೊಂದು ಸಾರಿ ನಾನು ಹೇಳ್ತೀನಿ, ತೊಂದರೆ ಕೊಡಲ್ಲ, ನಾನು ಅವಳಿಗೆ ಸರಿಯಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಮೇಡಮ್ ಅಲ್ಲೇ ಜಡ್ಜ್ ಅವರು ಅದನ್ನು ರಾಜಿ ಮಾಡಿ ಅವರಿಬ್ಬರು ಮತ್ತೆ ಒಂದು ಒಳ್ಳೆ ಸಂಸಾರ ನಡೆಸಲಿಕ್ಕೆ ಒಂದು ಅವಕಾಶ ಕೊಟ್ಟು ಕಳಿಸ್ಕೊಟ್ರು. ಸೊ ಹಾಗೆ ಈ ಹೆಸರೇ ಇದೆಯಲ್ಲ ಒಂದು ಆತ್ಮಶಕ್ತಿ, ಪ್ರತಿಯೊಬ್ಬರ ಒಂದು ಆತ್ಮಶಕ್ತಿಯಾಗಿದೆ.
ಈ ಒಂದು ಆತ್ಮಶಕ್ತಿ ಎಲ್ಲ ಜಗತ್ತು ಪ್ರಸಾರ ಆಗಬೇಕು, ಎಲ್ರಿಗೂ ಅನುಕೂಲ ಆಗಬೇಕು. ಅವ್ರು ಇವಾಗಲೇ ಹೇಳ್ದಂಗೆ ಒಂದು ಕೊರೋನಾ ಪೀರಿಯಡಲ್ಲಿ ಎಷ್ಟು ಸಹಾಯ ಆಯಿತು ಅಂತಂದರೆ ಈ ಪೊಲೀಸ್ನವರು ಸಹ ಯಾರನ್ನೂ ಬಿಡೋದಿಲ್ಲ. ಆದರೆ ಆತ್ಮಶಕ್ತಿ ಕೋಆಪರೇಟಿವ್ ಸೊಸೈಟಿ ಅಂದ ತಕ್ಷಣ ಬಿಟ್ಟು ಕಳಿಸಿದ್ರು. ಅಂದರೆ ಹೌ ಅಚೀವ್ಡ್, ಅವ್ರು ಯಾವ ಥರ ಅದನ್ನೊಂದು ಆತ್ಮಶಕ್ತಿಯನ್ನು ಬೆಳೆಸಿಕೊಂಡು ಬಂದು ಅನ್ನೋದಕ್ಕೆ ಇಂದು ನೀವೆಲ್ಲ ಸಹಕರಿಸಿ ಈ ಒಂದು ಬೆಳೆಸಿದ್ದೀರ. ಬಿಫೋರ್ ಐ ಕನ್ಕ್ಲೂಡ್ ಮೈ ಸ್ಮಾಲ್ ಥಿಂಗ್, ನಿಮ್ಮೆಲ್ಲ ಇದ್ದೀರಂತ ಒಂದು 3 ಕಿವಿ ಮಾತನ್ನು ಹೇಳ್ತೇನೆ. ಸೊ ಎಲ್ಲರೂ ಆಂಡ್ರಾಯ್ಡ್ ಫೋನಲ್ಲಿ, ಸಿನ್ಸ್ ಐ ವಾಸ್ ವರ್ಕಿಂಗ್ ಇನ್ ಅ ಸೈಬರ್ ಕ್ರೈಮ್ ಇನ್ ದ CID, ಸೈಬರ್ ಅಫೆನ್ಸಸ್ ಜಾಸ್ತಿ ಆಗ್ತದೆ. ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಜಾಸ್ತಿ ತೊಂದರೆ ಆಗ್ತಾ ಇರ್ತದೆ. ನಾನು ನೋಡಿದಾಗೆ ಕೇಸ್ಗಳಲ್ಲಿ 10 ಇದ್ದರೆ 9 ಹೆಣ್ಮಕ್ಳಿಗೆ ಕೇಸೇ ಇರ್ತದೆ. ಸೊ 3 ಟಿಪ್ಸ್ ಕೊಡ್ತೇನೆ. ಪ್ಲೀಸ್ ರಿಮೆಂಬರ್ ಇನ್ ಯುವರ್ ಲೈಫ್, ವೆನೆವರ್ ಯು ಆರ್ ಯೂಸಿಂಗ್ ಆಂಡ್ರಾಯ್ಡ್ ಮೊಬೈಲ್ ಫೋನ್, ಪ್ಲೀಸ್ ರಿಮೆಂಬರ್ ದೀಸ್ 3 ಥಿಂಗ್ಸ್. ಒಂದನೇದು, ಯಾವುದೇ ಕಾರಣಕ್ಕೂ ತಾವು ವಿಡಿಯೋ ಕಾಲನ್ನು, ಅನ್ನೋನ್ ವಿಡಿಯೋ ಕಾಲನ್ನು ಅಟೆಂಡ್ ಮಾಡಬೇಡಿ. ಏನು ಹೇಳಿ? ಯಾವುದೇ ಕಾರಣಕ್ಕೂ ಅನ್ನೋನ್ ವಿಡಿಯೋ ಕಾಲನ್ನು ಅಟೆಂಡ್ ಮಾಡಬೇಡಿ. ಅದರಿಂದ ನಿಮ್ಮ ಫೋಟೋ ಅವರಿಗೆ ಸಿಗ್ತದೆ, ಅದನ್ನು ಅವ್ರು ಏನು ಮಾಡ್ತಾರೆ, ಮಾರ್ಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ತಾವು ಅನ್ನೋನ್ ವಿಡಿಯೋ ಕಾಲನ್ನು ಏನು ಮಾಡಬೇಡಿ, ಅಟೆಂಡ್ ಮಾಡಬೇಡಿ. ಸೆಕೆಂಡ್ ಥಿಂಗ್, ಯಾವುದೇ ಕಾರಣಕ್ಕೂ ಡೋಂಟ್ ಕ್ಲಿಕ್ ಎನಿ ಅನ್ನೋನ್ ಲಿಂಕ್. ನಿಮ್ಮ ಮೊಬೈಲಲ್ಲಿ ನಿಮಗೆ ಲಾಟ್ರಿ ಬಂದಿದೆ, ನಿಮ್ಮ ಸ್ಯಾಲ್ರಿಯಿಂದ ನಿಮಗೆ ಇವತ್ತು ನಿಮ್ಮ ಆತ್ಮಶಕ್ತಿ ಕೋಆಪರೇಟಿವ್ ಸೊಸೈಟಿಯಿಂದ ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಬಂದಿದೆ, ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಮೋಸ ಮಾಡ್ತಾರೆ. ಫಸ್ಟ್ ಅವ್ರು ತಿಳ್ಕೊತಾರೆ ನೀವು ಎಲ್ಲೂ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಸೊ ಆವಾಗ ನೀವು ಯಾವುದೇ ಕಾರಣಕ್ಕೂ ಏನೇ ಪ್ರಸಂಗ ಬಂದರೂ, ಯಾವುದೇ ಲಾಟ್ರಿ ಬರಲಿ, ಯಾವುದೇ ನಿಮಗೆ ಡ್ರೆಸ್ ಪಾರ್ಸಲ್ ಬರಲಿ, ನಿಮಗೆ ನೆಕ್ಲೆಸ್ ಪಾರ್ಸಲ್ ಬರಲಿ, ಅಥವಾ ನಿಮ್ಮ ಮ್ಯಾಚಿಂಗ್ ಬ್ಲೌಸ್ ಪಾರ್ಸಲ್ ಬರಲಿ, ಸೊ ಯಾವುದೇ ಕಾರಣಕ್ಕೂ ತಾವು ಅನ್ನೋನ್ ಲಿಂಕನ್ನು ಕ್ಲಿಕ್ ಮಾಡಬೇಡಿ. ಇಸ್ ಇಟ್ ಕ್ಲಿಯರ್? ಓಕೆ. ಸೊ ಥರ್ಡ್, ವೆರಿ ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟೇ, ದಿಸ್ ಈಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವೆಲ್ಲ ಈಗ ಹೇಳ್ತಾ ಇದ್ರು, ನಿಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ನಾವು ಒಂದು 3500ರಿಂದ ನಾವು ಇಲ್ಲಿ ಕರ್ತವ್ಯ ಮಾಡಲಿಕ್ಕೆ ಬಂದಿರೋದು, ಈಗ ಎಲ್ಲ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ತಾರೆ. ಆ ಒಂದು 3500 ರೂಪಾಯಿ ಹೇಗೆ ಒಂದು ತಿಂಗಳಲ್ಲಿ ಕಳಿಸಿದ್ವಿ ಅಂತೆ ಅವರಿಗೆ ಮಾತ್ರ ಗೊತ್ತಿರ್ತದೆ, ಹೌದಲ್ವಾ? ಸೊ ಹಾಗಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೀವೇ ಉಪಯೋಗಿಸ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ನೀವು ಫೋನಿನಲ್ಲಿ ಫೈನಾನ್ಷಿಯಲ್ ಮ್ಯಾಟರನ್ನು ಯಾರಿಗೂ ಹೇಳಬೇಡಿ. ಫೈನಾನ್ಸ್ ಮ್ಯಾಟರನ್ನು, ಹಣಕಾಸಿನ ವಿಚಾರವನ್ನು ಯಾವುದೇ ಕಾರಣಕ್ಕೂ ಫೋನ್ನಲ್ಲಿ ಡಿಸ್ಕಷನ್ ಮಾಡಬೇಡಿ. ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಆಗಿರ್ಬೋದು, ನಿಮ್ಮ ಕ್ರೆಡಿಟ್ ಕಾರ್ಡ್ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ CVV ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ OTP ನಂಬರ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಫೋನಿನಲ್ಲಿ ತಾವು ಇದನ್ನು ಶೇರ್ ಮಾಡಬೇಡಿ. ಹೌದಾ? ಇನ್ ಕೇಸ್ ಎಮರ್ಜೆನ್ಸಿ ಇನ್ ಮಂಗಳೂರು ಯು ಹ್ಯಾವ್ 112 ನಂಬರ್. ಎನಿಥಿಂಗ್, ನೀವು ದಾರಿಯಲ್ಲಿ ಹೋಗುವಾಗ ನಿಮ್ಗೆ ಏನಾದರೂ ತೊಂದರೆ ಆದರೆ ಅಥವಾ ನಿಮಗೇನೋ ಸಸ್ಪೆಕ್ಟ್ ಕಂಡು ಬಂದರೆ ನಿಮ್ಮ ಹೆಸರನ್ನು ನಾವು ಎಲ್ಲಿಯೂ ಹೇಳುವುದಿಲ್ಲ. ಸೊ ಪ್ಲೀಸ್ ಕಾಲ್ 112 ಫಾರ್ ಎಮರ್ಜೆನ್ಸಿ. ಬಿಫೋರ್ ಕನ್ಕ್ಲೂಡ್ ದಿಸ್, ಯಾವಾಗಲೂ ಒಂದು ಮಹಿಳಾ ದಿನಾಚರಣೆ ಆದ ತಕ್ಷಣ ನಾವೆಲ್ಲರೂ ಮೇಡಮ್ ಇದ್ದಾರಲ್ಲ ಆ ಥರ ಒಬ್ಬರು ನಮ್ಮ ಹೆಸರು ನೆನಪಿಟ್ಕೊಳ್ಬೇಕಲ್ಲ, ಹೌದಲ್ವಾ? ಸೊ ನಾವು ಇವತ್ತು ಈ ಸ್ಥಾನದಲ್ಲಿ ಇದ್ದೀವಂದರೆ ನಮ್ಮ ಹಿಂದೆ ಯಾರೋ ಹೆಣ್ಮಗಳು ಇದ್ದಿದ್ದಕ್ಕೆ ನಾವು ಈ ಸ್ಥಾನದಲ್ಲಿ ಬಂದಿದ್ದೀವಲ್ಲ. ಸೊ ನೀವು ಹೇಳಬೇಕೀಗ ಒಬ್ಬೊಬ್ಬರ ಹೆಸರನ್ನು ಹೇಳ್ತೀರಾ, ನಾನೊಂದು ಹೇಳ್ತೇನೆ, ನೀವೊಂದು ಹೇಳಿ. ನಿಮ್ಮ ಸಿಟಿಯಿಂದಲೇ ಪ್ರಾರಂಭ ಮಾಡಿ. ನಿಮ್ಮ ಸಿಟಿನಲ್ಲಿ ಫಸ್ಟ್ ಮೇಡಮ್ ಹೆಸರು ಹೇಳಿ. ಮೇಡಮ್ ಇದ್ದಾರಲ್ಲ, ಶಾಸಕಿ ಮೇಡಮ್ ಇದ್ದಾರೆ, ಹೇಳಿ, ಅವ್ರ ಹೆಸರು ಹೇಳಿ. ಶ್ರೀಮಂತ ಹೇಳಿ, ಕುಮಾರಿ ಭಾಗ್ಯಲಕ್ಷ್ಮಿ. ಎಸ್. ಸೆಕೆಂಡ್, ಹೂ ಇಸ್ ದಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಶಬಾಷ್. ಲೇಡಿ, ಫೀಮೇಲ್. ಗೊತ್ತಿಲ್ಲ? ಹೆಣ್ಮಕ್ಕಳನ್ನ ನಾವು ಮರೆತು ಬಿಟ್ಟರೆ ಮುಂದೆ ಹೇಗೆ ಹೇಳೋದು ಅಲ್ವಾ? ಪ್ರತಿ ವರ್ಷ ಡೈಲಿ ಅಂತ ನೆನೆಸ್ಕೊಳ್ಳಲ್ಲ, ಯಾಕಂದರೆ ಡೈಲಿ ನಿಮಗೆ ಕೆಲಸ, ಮನೆ ಕೆಲಸ, ಆಫೀಸ್ ಕೆಲಸ, ಬಸ್ ಹಿಡಬೇಕು, ಆಟೋ ಹಿಡಬೇಕು, ಒಂದೊಂದು ಸಾರಿ ಸಿಕ್ಕಾಪಟ್ಟೆ ಕೆಲಸ ಇರ್ತದೆ. ಆದರೆ ಅಟ್ಲೀಸ್ಟ್ ಇವತ್ತು ಗ್ಯಾದರ್ ಆಗಿದ್ದೇವೆ ಅಂದರೆ ಅವರ ಒಂದು ನೆನಪನ್ನು ಹೇಳಲೇಬೇಕಲ್ವ? ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೇಳ್ಬೋದಲ್ಲ ಹೆಸರು? ಮತ್ತೆ ನೀವೊಂದು ಹೇಳಿ. ಎಸ್. ರಾಣಿ ಅಬ್ಬಕ್ಕ. ಎಸ್, ಫ್ರಮ್ ಯುವರ್ಸ್
ಸಿಟಿ, ನಮ್ಮ ಸಿಟಿ ಮಕ್ಕಳು. ಹಾಂ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಎಸ್, ವೆರಿ ಗುಡ್. ಆನಿ ಬೇಸಂಟ್, ಮದರ್ ತೆರೇಸಾ, ರೀಟಾ ಫಾರಿಯಾ, ಎಸ್. ಕಿರಣ್ ಬೇಡಿ, who is the first lady IPS officer in India, 1973 batch. ನಾವು ಇನ್ನೂ ಹುಟ್ಟಿರಲಿಲ್ಲ. ಎಸ್. ನೆಕ್ಸ್ಟ್ ಹೇಳಬೇಕು, ನಿರ್ಮಲಾ ಸೀತಾರಾಮನ್ ಮೇಡಮ್, ಕರೆಕ್ಟ್. The present president of India, Draupadi Murmu madam. Next, Kalpana Chawla, very good. Space, sports, Sudhamurthy madam, sports ali, field. PT Usha has got her golden shoes from then the president of India, Gyani Jai Singh ಅವರು ಅವರಿಗೆ ಒಂದು ಗೋಲ್ಡ್ ಶೂ ಕೊಡ್ತಾರೆ. ಅಷ್ಟು ನಮಗೆ ಅದು ಪ್ರೌಡ್ ಫೀಲ್ ಆಗ್ತದೆ. ದೆನ್ ಕಮಾನ್, ಎಷ್ಟು ಜನ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಮೇಡಮ್. ನೆಕ್ಸ್ಟ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ದೇವಿ ನಾಯ್ಡು, ಸೈನಾ ನೆಹ್ವಾಲ್, ಸಾನಿಯಾ ಮಿರ್ಜಾ. ಕಮಾನ್, ನೀವೆಲ್ಲ ನೆನಪಿಸ್ಕೊಳ್ಳಿ ಅಂದ್ರೆ ನೀವಿಷ್ಟು ಮುಂದೆ ಬಂದಿದ್ದು ಅವರಿಂದಾನೆ. ಅವರು ಒಂದು ಸ್ಟೆಪ್ ಮುಂದೆ ಇಟ್ಟಿದ್ದಕ್ಕೆ ನಾವು ಹಿಂದೆ ಸ್ಟೆಪ್ ಇಡ್ತಾ ಬರ್ತಾ ಇರೋದಲ್ವಾ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ಆದರೂ ನಾವು ಅವ್ರನ್ನ ನೆನೆಸ್ಕೊಂಡ್ರೆ ನೆನಪಿರ್ತದೆ. ನಾನು ನಮ್ಮ ಮಕ್ಕಳಿಗೆ ಸಹ ಹೇಳ್ಬೋದು, ನಾನು ಹೇಗೆ ಮುಂದೆ ಬಂದೆ ಅಂದರೆ ನನ್ನ ಹಿಂದೆ ನನ್ನ ಮತ್ತೆ ಹೆಣ್ಣುಮಕ್ಕಳು ಇಟ್ಟಿದ್ದಕ್ಕೆ ನಾನಿವತ್ತು ಒಂದು ಸ್ಟೆಪ್ ಮುಂದೆ ಬಂದಿದ್ದೇನೆ ಅಂತ ಅರ್ಥ ಅಲ್ವಾ. ಫೈನಾನ್ಸ್ ಮ್ಯಾಟ್ರಲ್ಲಿ ಇಡೀ ಜಗತ್ತಲ್ಲಿ ಯಾರು ತಗೊಳ್ಳಿಲ್ಲ ಅಂತ ಫೈನಾನ್ಸ್, ಇಡೀ ಹೋಲ್ ವರ್ಲ್ಡಲ್ಲಿ. ಶ್ರೀಮತಿ ಗೀತಾ ಗೋಪಿನಾಥನ್ ಅವರು ವರ್ಲ್ಡ್ ನಲ್ಲಿ ನಂಬರ್ 1 ಫೈನಾನ್ಸ್ ಮ್ಯಾಟ್ರಲ್ಲಿ. ಸೊ ಶಿ got the first place, world first place. She is from our Karnataka, Mysore. ಮತ್ತೆ ಹೇಳಿ ಹೆಸರು ನಿಮಗೆ ಹೇಳಿದ್ರು. ಎಸ್, ಸಾಲುಮರದ ತಿಮ್ಮಕ್ಕ ನಿಮೋನ, ಎಸ್, ಕರ್ನಾಟಕದಲ್ಲಿ. ಮತ್ತೆ PV ಸಿಂಧು, ಎಸ್, ವೆರಿ ಗುಡ್. ಸಿಂಗರ್ಸ್ ಯಾರಿಲ್ಲ. ಲತಾ ಮಂಗೇಶ್ಕರ್ ಮೇಡಮ್, ಎಸ್. ಶ್ರೇಯಾ ಘೋಷಾಲ್, ಎಸ್. ಉಮಾಶ್ರೀ, ಎಸ್, ಫಿಲ್ಮ್ ಇಂಡಸ್ಟ್ರಿನಲ್ಲಿ, ಎಸ್. ದೇರ್ ಆರ್ ಮೆನಿ ವುಮೆನ್ ಹೂ ಹ್ಯಾಸ್ ಶೋನ್ ಅಸ್ ಪಾತ್. ಅವರಿಲ್ಲ ಅಂದರೆ ಇವತ್ತು ನಾವು ಹೊರಗಡೆ ಬರ್ತಾ ಇರಲಿಲ್ಲ ಅಲ್ವಾ. ಸೊ ಇನ್ ದಿಸ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ನೀವು ಮನಸ್ಸು ಮಾಡಿದರೆ ಏನು ಬೇಕಾದ್ ಮಾಡ್ಬೋದು. ಆ ಆತ್ಮಶಕ್ತಿ ತಗೊಳ್ಳೋಕ್ಕೆ ನಿಮ್ಮಲ್ಲಿ ಆಲ್ರೆಡಿ ಆತ್ಮಶಕ್ತಿ ಕೋಆಪರೇಟಿವ್ ಸೊಸೈಟಿ ಇದೆ. ನೀವೆಲ್ಲ ಆ ಒಂದು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದೀರ. ಒಳ್ಳೆ ಕೆಲಸ ಮಾಡಿ, ಫಿಟ್ ಆಗಿರಿ, ಆರೋಗ್ಯವಾಗಿರಿ. ದೇಶಕ್ಕೆ ಎಷ್ಟು ನಿಮ್ಮ ಈ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ನಮ್ಮ ದೇಶನ ಸ್ಟ್ರಾಂಗ್ ಮಾಡ್ತದೆ. ನಾನು ಇವತ್ತು ಏನು ಮಾಡ್ತಾ ಇಲ್ಲ ದೇಶಕ್ಕೆ ಅಂದರೆ ಅರ್ಥ ಅಲ್ಲ. ನಾನು ಒಂದು ಆರೋಗ್ಯವಾಗಿದ್ದು ಆರೋಗ್ಯಕರವಾದ ಜೀವನ ಮಾಡಿ ಮತ್ತು ಒಂದು ಸಂಸ್ಥೆಗೆ ಒಳ್ಳೆ ಹೆಸರು ತರುವುದು ಸಹ ಒಂದು ದೇಶಕ್ಕೆ ಒಂದು ನಾವು ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ. ಸೊ ಯು ಆಲ್ ಟುಗೆದರ್ ಡೂ ಗುಡ್ ಜಾಬ್, ಬಿ ಹೆಲ್ತಿ, ಬಿ ಫಿಟ್. ಐ ವಿಶ್ ಯು ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಅ ವೆರಿ ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಒಂದು ಸುಂದರವಾದ ಕಾರ್ಯಕ್ರಮ, ಸುಂದರವಾದ ಸಮಯದಲ್ಲಿ ಚೊಕ್ಕವಾದ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ತುಂಬ ಸಂತೋಷ. ಸನ್ಮಾನ ಕಾರ್ಯಕ್ರಮ ಅಂತ ಹೇಳುವಾಗ ನನಗೆ ಮೇಡಮ್ ಹೇಳಿದ್ರು ಅವರಿಗೆ ಮುಜಿಕಾರ ಆಯಿತು ಅಂತ, ನನಗೆ ಮುಜಿಕಾರ ಅಂತೇಳಿ. ಅವರೇನೋ ಸಾಧನೆ ಮಾಡಿ ಬಂದಿದ್ದಕ್ಕೆ ಅವರನ್ನು ಸನ್ಮಾನಿಸಿದ್ದು ಸರಿ. ನಾನೇನು ಸಾಧನೆ ಮಾಡದಿದ್ದರೂ ನನ್ನನ್ನು ಸನ್ಮಾನಿಸಿದ್ದಾರೆ. ಅದು ಏನು ಚಿತ್ತರಂಜನ ಅವರಿಗೆ ನಾನು ಅವರ ಸಂಸ್ಥೆ, ನಾನು ಮತ್ತು ಅವರೊಟ್ಟಿಗೆ ಜನತಾ ಬಜಾರ್ನ ನಿರ್ದೇಶಕರಾಗಿದ್ದೇವೆ ಅನ್ನೋ ಆತ್ಮೀಯತೆಯಲ್ಲಿ ಮಾಡಿದಾರ ಎನ್ನುವ ಭಾವನೆ ನನಗಿತ್ತು. ನಾನು ಸಾಮಾನ್ಯರಲ್ಲಿ ಸಾಮಾನ್ಯ. ಶಾಲೆ ಬಿಟ್ಟು ನಾನೊಂದು ಶಾಲೆಯಲ್ಲಿ ಟೀಚರ್ ಆಗಿದ್ದೆ. ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಮಣಿಕಾರ ಪುತ್ತೂರು ಅಂತೇನೆ, ಫ್ರೀ ಸರ್ವಿಸ್ ಮಾಡ್ತಿದ್ದೆ. ಆಗ ಈ ಮೀಸಲಾತಿ ಅಂತ ಒಂದು ಮಹಿಳಾ ದಿನಾಚರಣೆದ ಕಾರಣ ನಾನು ಹೇಳ್ತಿದ್ದೇನೆ. ತಾಲೂಕು ಪಂಚಾಯತ್ ಚುನಾವಣೆಗೆ ಮೀಸಲಾತಿ ಕ್ಷೇತ್ರ ಬಂದು ಮಹಿಳೆ ಯಾರು ಅಂತ ಹೇಳುವಾಗ ನಮ್ಮ ಮನೆ ಸ್ವಲ್ಪ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದ ಮನೆಯಾದ ಕಾರಣ ಆ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ಗೆ ನನ್ನನ್ನು ಶಾಲೆಯನ್ನು ಬಿಡಿಸಿ ತಾಲೂಕು ಪಂಚಾಯತ್ ಚುನಾವಣೆಗೆ ನಿಲ್ಲಿಸಿದ್ರು. ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಪಂಚಾಯತಿ ನಿಲ್ತಿದ್ರು, ಗೆಲ್ತಿರ್ಲಿಲ್ಲ, ಸೋಲ್ತಿದ್ರು. ಆದರೆ ನಾನು ಆ ಸಂದರ್ಭದಲ್ಲಿ ಗೆದ್ದು ಬಿಟ್ಟೆ. ತಾಲೂಕು ಪಂಚಾಯತ್ ಸದಸ್ಯರಿಗೆ ಸ್ವಲ್ಪ
ಅನುಭವ ಕೊರತೆ ಇದ್ದರೂ ಒಂದಷ್ಟು ಎಲ್ಲರೊಟ್ಟಿಗೆ ಬೆರೆತುಕೊಂಡು ಒಂದಷ್ಟು ಸಾಧನೆ ಮಾಡಿ ಅನಂತರ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರ ಅಲ್ಲ ಜಾಲ್ಸೂರು ಕ್ಷೇತ್ರದಲ್ಲಿ ಮಹಿಳಾ ಮೀಸಲು ಕ್ಷೇತ್ರ ಬಂತು. ಯಾರು ಆಗ್ಬೋದು ಅಂತ ನಮ್ಮ ಪಕ್ಷದ ನಿರ್ಮಾಣ ಮಾಡಿದ್ರು. ಹೀಗೆ ತಾಲೂಕ್ ಪಂಚಾಯತ್ ಸ್ವಲ್ಪ ಅನುಭವ ಇದೆ, ಅವರೇ ಆಗ್ಬೋದು ಅಂತ ನಾನು ಅಲ್ಲಿ ಹೋಗಿ ನಿಲ್ಲಿಸಿರೋದು. ತುಂಬ ದೂರದ ಕ್ಷೇತ್ರ, ಕೇರಳ ಬಾರ್ಡರ್ ಬರ್ತದೆ, ಆಚೆ ಮಡಿಕೇರಿ ಬಾರ್ಡರ್ ಬರ್ತದೆ. ಅಲ್ಲಿ ಜಾಲ್ಸೂರು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಿಲ್ಲಿಸಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆ ನಂತರ ನಾನು ತಾನಲ್ಲಿ ಮಂಗಳೂರಿನಲ್ಲಿ ಸ್ವಲ್ಪ ಬಂದು ಪಕ್ಷದ ಜವಾಬ್ದಾರಿಯಲ್ಲಿ ಬೇರೆ ಬೇರೆ ಕೆಲಸ ಮಾಡಿದ್ದು. ಸಹಕಾರಿ ಕ್ಷೇತ್ರದಲ್ಲಿ ಕೂಡ 3ನೇ ಹಂತ ಪ್ರಥಮ ಪ್ರಾಥಮಿಕ ಹಂತದಲ್ಲಿ ಸಹಕಾರಿ ಕ್ಷೇತ್ರ ನನ್ನ ಕ್ಷೇತ್ರ ಮುರಳಿ ಎಸ್ ಬ್ಯಾಂಕಿನ ನಿರ್ದೇಶಕಿಯಾಗಿ ಈಗ ಉಪಾಧ್ಯಕ್ಷ ಆಗಿದ್ದೇನೆ. ಆ ನಂತರ ನಾನು LD ಬ್ಯಾಂಕ್ನಲ್ಲಿ ನಾನು ಡೈರೆಕ್ಟರ್ ಆದೆ, ಅದು ಅನಿರೀಕ್ಷಿತವಾಗಿ ಮಹಿಳೆ ಬೇಕೆನ್ನೋ ನಿಟ್ಟಿನಲ್ಲಿ. ಆನಂತರ ಜನತಾ ಬಜಾರ್ನಲ್ಲಿ ನಿರ್ದೇಶಕಿಯಾದ, ಅದು ಸೊಸೈಟಿಯಲ್ಲಿ ನಿರ್ದೇಶಕರಾದವರೇ ಜನತಾ ಬಜಾರಿಗೆ ಆಗಬೇಕಿತ್ತು. ಅದಕ್ಕೆ ಅದು ಒಂದು ಅವಕಾಶ ಸಿಕ್ಕಿ 3. ಈಗ ನಾನು ತಾಲೂಕು ಪಂಚಾಯತ್ ಆಯಿತು, ಜಿಲ್ಲಾ ಪಂಚಾಯತ್ ಇತ್ತು, 3ನೇದು MLA ಬಂದವರೇ. ಸಹಕಾರಿಯಲ್ಲಿ 3ನೇ ಸ್ಥಾನ, ಇದರಲ್ಲಿ 3ನೇ ಸ್ಥಾನ. ಇದೆಲ್ಲ ಆಗಲಿಕ್ಕೆ ಕಾರಣ ನಮ್ಮ ಹಿರಿಯರು, ನಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ಆಗಿದೆ. ಇವತ್ತು ಮಹಿಳೆಯರಿಗೆ ಸ್ಥಾನಮಾನ ಕೊಡುವಂಥದ್ದು ನಾವು ನೋಡ್ತಿದ್ದೇವೆ, ಎಷ್ಟು ಖುಷಿ ಇದೆ ಅಂತೇಳಿ. ಇಲ್ಲೆಲ್ಲ ನಮ್ಮ ಆತ್ಮಶಕ್ತಿ ತುಂಬಿ ಚಿತ್ತರಂಜನ್ ಅವರು ಅವರ ಚಿತ್ತವನ್ನೆಲ್ಲ ಈ ಕಡೆಗೆ ಸೆಳೆಸಿ ಒಂದಷ್ಟು ಮಹಿಳೆಯರಿಗೆ ಇವತ್ತು ಉದ್ಯೋಗವನ್ನು ಕೊಟ್ಟಿದ್ದೀರಿ. ನಿಮಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಇಲ್ಲಿ ನಾನು ಫಸ್ಟಿಗೆ ಒಮ್ಮೆ MLA ಆದ ನಂತರ ನಾವು ಸೊಸೈಟಿ ಮೀಟಿಂಗ್ ಮುಗಿಸ್ಕೊಂಡೆ. ಜನತಾ ಬಜಾರ್ ಬರುವಾಗ ನನ್ನ ಸಂಸ್ಥೆಗೆ ಬನ್ನಿ ಅಂತ ಪ್ರೀತಿಯಿಂದ ಕರೆದು ನಾನು ಬಂದೆ. ಹಾಗೆ ಹೇಳಿದ್ವಿ, ಈ ಮಹಿಳೆಯರೇ ಇರುವಂಥದ್ದು ಜಾಸ್ತಿ, ಪುರುಷರು ಕಡಿಮೆ ಇದ್ದಾರೆ ಅಂತೇಳಿ, ಯುವಕರ ಕಡಿಮೆ, ಮಹಿಳೆಯರೇ ಜಾಸ್ತಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಇವತ್ತು ನೋಡುವಾಗ ಹೌದು. ಆದರೂ ನೋಡಿ, ನಿಮ್ಮನ್ನು ಮುಂದೆ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ, ಗಂಡಸರು ಮುಂದೆ ಕೂತಿದ್ದಾರೆ, ಅಂದ್ರೆ ಅವರು ಬಿಡಲಿಲ್ಲ ಅಂತೇಳಿ ನಾವು ಅವರಿಗೆ ಗೌರವ ಕೊಟ್ಟು ಅವರನ್ನು ಮುಂದೆ ಕಳಿಸಿ ನಾವು ಹಿಂದೆ ಇದ್ದೇವೆ ಅಂತ ಹೇಳುವುದನ್ನು ತೋರಿಸಿಕೊಟ್ಟಿದ್ದೀವಿ. ಮಹಿಳೆಯರು ಯಾವಾಗಲೂ ಯಾವುದನ್ನು ಅಪೇಕ್ಷೆ ಪಡುವವರನ್ನು ಯಾರು ಮುಂದೆ ಹೋಗ್ತಾರೆ ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು. ಒಂದು ಮಹಿಳೆ ಅಂತ ಹೇಳಿದ ತಕ್ಷಣ ಹುಟ್ಟುವಾಗ ಸಣ್ಣ ಮಗುವಾಗಿರ್ತಾರೆ, ಆ ನಂತರ ತಂದೆಗೆ ಮಗಳಾಗಿ, ಒಂದು ಅಣ್ಣ ತಂಗಿ ಇದ್ರೆ ಅವರಿಗೆ ಅಕ್ಕನಾಗಿ, ಅಣ್ಣನವರಿಗೆ ತಂಗಿಯಾಗಿ, ಗಂಡನಿಗೆ ಹೆಂಡತಿಯಾಗಿ, ಅತ್ತೆಗೆ ಸೊಸೆಯಾಗಿ, ಆ ನಂತರ ಆ ಮಕ್ಕಳಿಗೆ ಅಜ್ಜಿಯಾಗಿ, ಸೊಸೆಯ ಮಕ್ಕಳಾಗಿರೋ ಮಗಳ ಮಕ್ಕಳಾಗಿರೋ ಅವರಿಗೆಲ್ಲ ಸೊಸೆ ಅಜ್ಜಿಯಾಗಿ ಎಲ್ಲ ಪಾತ್ರವನ್ನು ನಿಭಾಯಿಸುವಂತ ಶಕ್ತಿ ಇರುವಂಥದ್ದು ಮಹಿಳೆಗೆ. ಅದಕ್ಕೆ ನಾವು ಮಹಿಳೆಯರು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ಮನೆಯಲ್ಲಿ ನೋಡ್ಬೋದು, ಎಷ್ಟೋ ಇವತ್ತು ನೀವು ಬಂದಿದ್ದೀರಿ, ಬೇಗ ಹೋಗ್ಬೇಕಿತ್ತ ಏನು ಗೊತ್ತಿಲ್ಲ, ಮಧ್ಯಾಹ್ನವರೆಗೆ ಮಧ್ಯಾಹ್ನ ನಂತರ ರಜೆ ಇದೆ ಏನು ಗೊತ್ತಿಲ್ಲ. ಅದು ನಿಮ್ಮ ಮನಸ್ಸೆಲ್ಲ ಇವತ್ತು ಇಲ್ಲಿ ಇದ್ರೂ, ದೇಹ ಇಲ್ಲಿ ಇದ್ರೂ ಕೂಡ ಒಂದಷ್ಟು ಜನರ ಮನಸ್ಸು ಚಿತ್ತ ಎಲ್ಲ ಇರ್ಬೋದು. ಇವತ್ತು ಅತ್ತೆ ಬೈತಾರ, ಗಂಡ ಬೈತಾರ, ಲೇಟ್ ಆಯ್ತು, ಮಕ್ಳು ಏನಾದ್ರು ಕಿರಿಕಿರಿ ಮಾಡ್ತಾರ, ಶಾಲೆ ಬಿಟ್ಟು ಬಂದು ಅಲ್ಲಿ ಉಪದ್ರ ಮಾಡಿದ್ರ, ಇಲ್ಲಿ TV ಹೊಡೆದು ಹೋಯ್ತ, ಅಥವಾ ಏನಾಯ್ತು, ಬೆಕ್ಕು ಎಲ್ಲೋಯ್ತು, ನಾಯಿ ಎಲ್ಲೋಯ್ತು, ದನ ಏನಾಯ್ತು, ಇದೆಲ್ಲ ಚಿಂತೆ ಇರ್ತದೆ. ಅದನ್ನು ಕೂಡ ಬಿಟ್ಟು ಇವತ್ತಿಷ್ಟೊತ್ತು ಈ ಸಮಯವನ್ನು ಇಲ್ಲಿ ಅನುಭವಿಸಲಿಕ್ಕೆ ನೀವು ಆ ಸಮಯವನ್ನು ಕೊಟ್ಟಿದ್ದೀರಿ. ಅಂದ್ರೆ ಅಂತ ಸೃಜನಶೀಲ ಮನಸ್ಸಿರುವಂಥದ್ದು ಆ ಒಂದು ಹೆಣ್ಣಿಗೆ ಮಾತ್ರ. ತನ್ನ ಮಕ್ಕಳು ಎಷ್ಟೇ ಬಡಿದ್ರು ಕೂಡ ತಾಯಿಗೆ ಆ ಮಗು ಹೊಡೆದಂತಾಗಲಿಲ್ಲ, ಪ್ರೀತಿಯಿಂದ ಸ್ವೀಕಾರ ಮಾಡ್ತದೆ. ನಾವು ಸಮಾಜದಲ್ಲಿ ಕೆಲಸ ಮಾಡುವಾಗ ಒಂದಷ್ಟು ಸಮಸ್ಯೆಗಳು ಬರ್ತದೆ. ನಮಗೆ ಪೊಲೀಸಿನ ಇಲಾಖೆಯವರು ಇದ್ದಾರೆ, ಧೈರ್ಯವಾಗಿ ನಾವು ಮಾತನಾಡ್ಬೋದು. ಇವತ್ತು ನಮಗೆ ಅವರೇ ರಕ್ಷಣೆ ಕೊಡ್ಬೇಕಷ್ಟೇ, ಎಲ್ಲ ರಕ್ಷಣೆ. ಇವತ್ತು ನೀವು ಮನೆಯಿಂದ ಹೊರಗೆ ಬರುವಾಗ ಒಂದಷ್ಟು ಜನ ಪ್ರೀತಿಯಿಂದ ಮಾತನಾಡೋರು ಇದ್ದಾರೆ, ದ್ವೇಷದಿಂದ ಮಾತನಾಡುವವರು ಇರ್ತಾರೆ, ದ್ವೇಷ ದೃಷ್ಟಿಯಿಂದ ನೋಡುವವರು ಇರ್ತಾರೆ. ಮನೆಗೆ ನಾನೇ ಪೂಲ್ ಬ್ಯಾಗ್ ಪಡ್ಕೊಪ್ಪಲ್ಲ ಅಂತ ಹೇಳುವವರು ಇರ್ಬೋದು. ನಿಮ್ಮ ಕಷ್ಟ ನಿಮಗೆ ಮಾತ್ರ ಗೊತ್ತು. ಅಂದ್ರೆ ನೀನು ಹೋಗ್ತೀಯಾ, ಏನು ಕೆಲಸ ಮಾಡ್ತಿ, ಎಷ್ಟು ಕೆಲಸ ಕಷ್ಟ ಇದೆ, ಆ ಬಗ್ಗೆ ಯಾರು ನಿಮ್ಮಲ್ಲಿ ಚಿಂತನೆ ಮಾಡೋದಿಲ್ಲ. ನಿಮ್ಮ ಬಗ್ಗೆ ನೋಡುವಾಗ ಅಸಹ್ಯ ಪಡುವಂತ ಮಾತುಗಳನ್ನು ಆಡ್ತಾರೆ. ಅದು ಕೂಡ ಗಂಡಸರು ಮಾಡೋದಿಲ್ಲ, ಹೆಂಗಸರೇ ಮಾಡುವಾಗ. ಅದು ಬದಲಾವಣೆ ಆಗ್ಬೇಕು. ಇವತ್ತು ಒಂದಷ್ಟು ನಾವು ಹೇಳ್ತೇವೆ, ಮೊನ್ನೆ ನಮ್ಮ ಸುಳ್ಯದಲ್ಲಿ ಹೇಳಿದ್ರು, ಇವತ್ತೆಲ್ಲ ಗಂಡಸರು ಅವರ ಹೆಂಡತಿಯರನ್ನು ಫ್ರೀಯಾಗಿ ಕರ್ಕೊಂಡು ಇವತ್ತೊಂದು ದಿವಸ ಬಿಡಿ ಮಹಿಳಾ ದಿನಾಚರಣೆ. ಆಗ ಹಿಂದೆ ಕೂತ ಗಂಡಸರು, ನನ್ನ ಹೆಂಡತಿ ಯಾವಾಗಲೂ ಫ್ರೀ ಆಗಿರ್ತಾರೆ ಅಂತ ಹೇಳಿದ್ರು. ಒಬ್ಬರ ಹೆಂಡತಿ ಇರ್ಬೋದು, ಮತ್ತೆ ಕೆಲವರ ಹೆಂಡತಿಯರಿಗೆ ಇರ್ಲಿಕ್ಕಿಲ್ಲ. ಹಾಗಂತೇಳಿ
ಅವರನ್ನು ಫ್ರೀ ಬಿಡ್ಬೇಕಂತೆಲ್ಲ ಒಂದಿನ ಫ್ರೀಯಿಂದ ನೋಡಿಕೊಳ್ಳುವರು. ನಾವಿವತ್ತು ಸನ್ಮಾನ ಮಾಡ್ತೇವೆ, ಮಹಿಳಾ ದಿನಾಚರಣೆ ದಿವಸ ಎಲ್ಲರೂ ಮಹಿಳೆಯರಿಗೆ ಸನ್ಮಾನ ಮಾಡ್ತೇವೆ. ನಾನು ಮುಂದಿನ ದಿನದಲ್ಲಿ ನಾವು ಸನ್ಮಾನ ಮಾಡಬೇಕು. ನಮ್ಮ ಊರಿನಲ್ಲಿ ಒಂದು ಹೆಣ್ಣನ್ನು ಆದರ್ಶವಾಗಿ ಇಟ್ಟುಕೊಂಡು ಒಬ್ಬ ಪುರುಷ ಪ್ರೀತಿಯಿಂದ ನೋಡಿಕೊಂಡು ಅವಳಿಗೆ ಬೇಕಾದೆಲ್ಲ ಕೊಟ್ಟು ಅವಳು ಸುಖಿಯಾಗಿ ಜೀವನ ಮಾಡ್ತಿದ್ದಾರೆ. ಅವಳ ಗಂಡನನ್ನು ಕರೆಸಿ ಸನ್ಮಾನ ಮಾಡಬೇಕು. ಅದು ಬದಲಾವಣೆ ಆಗ್ತದೆ. ಅದನ್ನು ನೋಡಿದ ಗಂಡಸು ಇನ್ನೊಬ್ಬ ನೋಡ್ತಾನೆ, ಅವರ ಗಂಡನಿಗೆ ಸನ್ಮಾನ, ನನಗೂ ಸನ್ಮಾನ ಪಡುವಂತ ಅವಕಾಶ ಮುಂದಿನ ದಿನಕ್ಕೆ ಸಿಕ್ಕಿದ್ರೆ ನನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಮನೋಭಾವ ಅವರಲ್ಲಿ ಮೂಡುವಂತ ಕೆಲಸ ನಮ್ಮದು ಬದಲಾವಣೆ ಆಗ್ಬೇಕು ಅಂತ ನಾನು ಹೇಳುವಂಥದ್ದು. ಆದ್ರೆ ನಾವೇ ಸನ್ಮಾನ ಪಡ್ಕೊಳ್ಳೋದಲ್ಲ, ಅವರಿಗೆ ಕೂಡ ಸನ್ಮಾನ ಮಾಡಬೇಕು. ಒಂದಷ್ಟು ಜನ ಇದ್ದಾರೆ ಒಳ್ಳೆ ಜನ, ಅವ್ರ ಪ್ರೀತಿಯಿಂದ ನೋಡುವಂಥದ್ದು, ಅವ್ರು ಬೇಕಾದೆಲ್ಲ ಕೊಟ್ಟು ಕೆಲಸ ಮಾಡುವಂಥದ್ದು. ಇವತ್ತು ನಮ್ಮ ಮನೆಯಲ್ಲಿ ಒಂದು ವಿದ್ಯಾಭ್ಯಾಸ ಕಲಿತು ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಮೇಡಮ್ನಾಗೆ ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಮನೆಯಲ್ಲಿ ಕೂತಿರ್ತಾರೆ, ಉದ್ಯೋಗ ಸಿಕ್ಕಿರುವುದಿಲ್ಲ. ಆಗ ಮನೆಗೆ ನೆಂಟರು ಬರ್ತಾರೆ ಅಥವಾ ನೆರೆ ಕರೆ ಬರ್ತಾರೆ, ಎಲ್ಲ ಓದಿ ಆಯ್ತಾ ಮಗನಿಗೆ, ಏನು ಓದಿದ್ದಾನೆ, ಅವನು ಇಷ್ಟು ಓದಿದ್ದಾನೆ, ಏನು ಮಾಡ್ತಾನೆ, ಮನೆಯಲ್ಲಿದ್ದಾನೆ. ಅಷ್ಟೇನಾ, ಮನೆಯಲ್ಲಿ ಇರುದಾ, ಇಷ್ಟು ಹೊತ್ತು ಮನೆಯಲ್ಲಿ ಇರುದಾ ಅಂತ ಕೇಳ್ತಾರೆ. ನಿಮ್ಮ ಅಪ್ಪ ಅಮ್ಮನಿಗೆ ಬೇಸರ ಇರುವುದಿಲ್ಲ, ಅವರನ್ನು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಹೊತ್ತಿಗೆ ಊಟ ಹಾಕಿಕೊಂಡು ಇರ್ತಾರೆ, ಏನು ಕಿರಿಕಿರಿ ಮಾಡ. ಆದ್ರೆ ನೆರೆ ಕರೆಯವರಿಗೆ ಕಿರಿಕಿರಿ ನೋಡಿ, ಇವರ ಮಕ್ಕಳು ಮನೆಯಲ್ಲಿದ್ರೆ ಅವರಿಗೆ ಹೇಳಿ, ಇನ್ನು ಮತ್ತೆ ಮದುವೆ ಆಗಿದ್ರೆ ಮದುವೆ ಆಗಲಿಲ್ವಾ, ಎಷ್ಟು ವರ್ಷ ಆಯ್ತು, ಇನ್ನೂ ಕೊಟ್ಟಿಲ್ಲ, ಯಾಕೆ ಅಂತ. ನಾವೊಂದು ಸಂಬಂಧ, ಒಳ್ಳೆ ಸಂಬಂಧ ಉಂಟು, ಕಟ್ಕೊಂಡು ಬರ್ತೀವಿ, ನೀವು ಮದುವೆ ಮಾಡಿ ಕೊಡ್ತೀರಾ ಅಂತ ಕೇಳುದಿಲ್ಲ, ಆಗ್ಲಿಲ್ವಾ, ಯಾಕೆ ಮದುವೆ ಆಗಲಿಲ್ಲ. ನಮ್ಮನ್ನು ಟೆನ್ಷನ್, ಒಂಥರ ಮಾನಸಿಕವಾಗಿ ದುರ್ಬಲ ಮಾಡಲಿಕ್ಕೆ ನೋಡುವಂತ ಸಮಾಜ ಈ ಸಮಾಜದಲ್ಲಿರುವಾಗ ನಾವು ಗಟ್ಟಿತನದಲ್ಲಿ ಇರಬೇಕು ಅಂತ ಹೇಳಲಿಕ್ಕೆ ನಾನು ಹೇಳಿದ್ದೇನೆ. ಯಾರು ಏನು ಹೇಳಿದ್ರು ಯಾವುದನ್ನು ತಲೆಗೆ ಹಾಕಬಾರ್ದು. ನಾವು ನೇರವಾಗಿದ್ದೆವು, ನಾವು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಕೆಲಸ ಮಾಡ್ತಿದ್ದೇವೋ ಅದು ದೇವರಿಗೆ ಅರ್ಪಿತ ಆದರೆ ಎಲ್ಲರಿಗೂ ಅರ್ಪಿತ ಆಗ್ತದೆ. ಆ ದೇವರು ನೆನೆಸ್ಕೊಂಡು ಒಳ್ಳೆಯ ಕೆಲಸ ಮಾಡಿಕೊಂಡಿದ್ರೆ ಖಂಡಿತ ನಮಗೆ ಎಲ್ಲ ದೇವರ ಆಶೀರ್ವಾದ ಖಂಡಿತ ಇರ್ತದೆ. ಮುಂದೊಂದು ದಿನ ಒಳ್ಳೆಯ ದಿನ ಕೂಡ ಬರಲಿಕ್ಕೆ ಕಾರಣ ಆಗ್ತದೆ. ಇದಕ್ಕೆ ನಾನೇ ಕಾರಣ. ಎಷ್ಟೋ ನಮ್ಮನ್ನು ಹೇಳ್ತಿದ್ರು, ಈ ಎಮ್ಮೆಲ್ಲೆ ಅವರು ಅದು ಸಾಧ್ಯ ಇಲ್ಲ ಅಂತಿಲ್ಲ. ಪುರುಷ ಪ್ರಾಧಾನ್ಯದ ದೇಶದಲ್ಲಿ ನಾವು ಮಹಿಳೆಯರಿಗೆ, ಮೋದಿ ಬಂದು ಸ್ವಲ್ಪ ಮಹಿಳೆಯರಿಗೆ ಫ್ರೀ ಎಲ್ಲ ಯೋಜನೆ ಕೊಟ್ಟು ಮಹಿಳೆಯರನ್ನ ಮೇಲೆ ಎತ್ತುತ್ತಿದ್ದಾರೆ. ಆದ ಕಾರಣ ನಾವೆಲ್ಲ 33% ಯೋಜನೆಯನ್ನು ಕೂಡ MLA MP ಗಳಲ್ಲಿ ತಂದಿದ್ದಾರೆ. ಅದರಿಂದಾಗಿ ಒಂದಷ್ಟು ಮಹಿಳೆಯರನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಮನೆಯಲ್ಲಿ ಓದುವ ಮಕ್ಕಳಿಗೆ ಸ್ವಲ್ಪ ಬುದ್ಧಿವಾದ ಹೇಳಬೇಕಾಗಿದೆ. ಆತ್ಮಹತ್ಯೆ ಅಂತ ಒಂದು ಮನೋಭಾವ ನಮ್ಮಲ್ಲಿ ಮೂಡಿದೆ. ಆತ್ಮಹತ್ಯೆ ಅದು ಒಳ್ಳೆಯ ಕೆಲಸ ಅಲ್ಲ, ಅದು ಒಳ್ಳೆಯವರ ಮತ್ತೆ ಧೈರ್ಯವಂತರ ಕೆಲಸ ಅಲ್ಲ, ಹೇಡಿತನದವರ ಕೆಲಸ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ನಾವು ಸಮಾಜದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಆತ್ಮಹತ್ಯೆಗೆ ಹೋಗಬಾರ್ದು. ಧೈರ್ಯವಾಗಿ ಎದುರಿಸಿ ಅವರೆದುರು ಮುನ್ನಡೆಯುವುದನ್ನು ಕಲಿಬೇಕು. ನಾವು ಮಕ್ಕಳು ಮಾರ್ಕ್ ಕಡಿಮೆ ಬಂದ ತಕ್ಷಣ ಅವಳಿಗೆ ಜಾಸ್ತಿ ಬಂತು ನನಗೆ ಬೇಜಾರಾಗ್ತದೆ ಅಂತ ಆತ್ಮಹತ್ಯೆಗೆ ಹೋಗುದು, ಅಥವಾ ಅತ್ತೆ ಒಂದು ಸಲ ಬೈದ್ರು ಅಥವಾ ಮಾವ ಬೈದ್ರು ಮದುವೆ ಆದವರಿದ್ರೆ, ಅಥವಾ ಅಪ್ಪ ಅಮ್ಮ ಮಕ್ಕಳಿಗೆ ಬೈದ್ರು, ಒಂದು ಸಲ ಅವರಿಗೆ ಟೆನ್ಷನ್ ಆಗಿ ಆತ್ಮಹತ್ಯೆ ಮಾಡೋದಲ್ಲ, ಅವರು ಯಾಕೆ ಬೈದ್ರೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬಾರ್ದು, ಚಿಂತನೆ ಮಾಡಬೇಕು. ಅವ್ರು ಯಾಕೆ ಬೈದ್ರು, ಅವರನ್ನು ಸರಿಪಡಿಸುವ ಕೆಲಸ, ಅವರಿಗೆ ತೃಪ್ತಿದಾಯಕವಾದ ಕೆಲಸ ಯಾವುದು ಮಾಡ್ಬೋದು ಎನ್ನುವುದರ ಬಗ್ಗೆ ಚಿಂತನೆ ಮಾಡಿದಾಗ ನಮಗೊಂದಷ್ಟು ಕೆಲಸ. ನೋಡಿ, ಇಂಥ ಸಂಘ ಸಂಸ್ಥೆಯಲ್ಲಿ ಹಿರಿಯರೆಲ್ಲ ಸೇರಿದ ಅವರು ರಿಟೈರ್ಡ್ಗಳು, ಅವರಿಗಿನ್ನ ಆರಾಮ ಜೀವನ ಮಾಡಬೇಕು, ಮನೆಯಲ್ಲಿ ಆರಾಮ ಕೂತು ತಿನ್ಲಿಕ್ಕೂ ನಿಂತು ತಿನ್ಲಿಕ್ಕೂ ಅವರಿಗೆಲ್ಲ ಬೆಳೆಸಿಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಜನ ಇದೆ. ಆದ್ರೆ ಅವರು ಇದರಲ್ಲಿ ಸೇರಿಕೊಂಡಿದ್ದಾರೆ. ಯಾಕೆ? ಮನಸ್ಸಿಗೆ ಮಾನಸಿಕ ತೃಪ್ತಿ ಸಿಗ್ಬೇಕು, ಆರೋಗ್ಯಕ್ಕೆ ಒಂದಷ್ಟು ಆರೋಗ್ಯ ಸಿಗ್ಬೇಕು. ನಿಮ್ಮಲ್ಲಿ ಹಣ ಎಷ್ಟಿದ್ರು, ಚಿನ್ನ ಎಷ್ಟಿದ್ರು, ಆಸ್ತಿ ಎಷ್ಟಿದ್ರು ಅದು ನೆಮ್ಮದಿ ಕೊಡೋದಿಲ್ಲ. ಮನಸ್ಸಿಗೆ ಮಾನಸಿಕವಾದ ನೆಮ್ಮದಿ ಸಿಗ್ಬೇಕಿದ್ರೆ ನಾವು ಎಲ್ಲರೊಟ್ಟಿಗೆ ಕೂಡಿ ಬೆರೆತಾಗ ಮಾತ್ರ ಅದು ಸಾಧ್ಯ. ಅದಕ್ಕೋಸ್ಕರ ಅದನ್ನೆಲ್ಲವನ್ನು ಮರೆತು ಬದುಕಲಿಕ್ಕೆ ಎಷ್ಟೋ ದಾರಿ ಇದೆ ಎನ್ನುವುದನ್ನು ನೀವು ತೋರಿಸ್ಕೊಡ್ಬೇಕಾಗಿದೆ. ಸಮಾಜದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದೆ, ಹಲವಾರು ಟೀಚರ್ಸ್ಗಳಿಲ್ಲದ ಶಾಲೆಗಳಿದೆ. ಆ ಶಾಲೆಗಳಲ್ಲಿ ಒಂದಷ್ಟು ಶಿಕ್ಷಣವನ್ನು ಕೊಟ್ಟು ಮಕ್ಕಳೊಟ್ಟಿಗೆ ಬೆರೆತಾಗ ಆ ದಿನವನ್ನು ಖುಷಿಯಿಂದ ಕಲಿಬೋದು. ಆಗ ನಮ್ಮ ಮನಸ್ಸಿಗೆ ಅದು ಇಲ್ಲ ಇದಿಲ್ಲ ಬೇಸರ ಆಗಿದೆ. ಯಾವಾಗಲೂ ನಾವು ಮೇಲೆ ಕೂತವರು ನೋಡಬಾರ್ದು, ನಮಗಿಂತ ಕೆಳಗೆ ಕೂತವರು ನೋಡಿದಾಗ ಅವನಿಗಿಂತ ನಾನು ಬೆಟರ್ ಅಂತ ಎನ್ನುವ ಮನೋಭಾವ ನಮಗೆ ಬರಬೇಕು. ಮೇಲೆ ಕೂತವರು ನೋಡಿದಾಗ ಅಷ್ಟೇ ಎತ್ತರಕ್ಕೆ ಹೋಗಿ ನಾನೇ ಹಾರಲಿಕ್ಕೆ ಸಾಧ್ಯನಾ? ಹಕ್ಕಿ ಹಾರ್ತಾ ಇರುವಾಗ ರೆಕ್ಕೆ ಇರ್ತದೆ, ನಮಗೆ ಹಾರಲಿಕ್ಕೆ ಸಾಧ್ಯನಾ? ಇಲ್ಲ. ಆದರೆ ನಮಗೆ ನಡೆದಾಡಿಕೊಂಡು ಹೋಗಿ ಕೆಲಸ ಮಾಡ್ಬೋದು, ಅದನ್ನು ಮಾಡ್ಬೋದು. ಅಂಗವಿಕಲರನ್ನು ನೋಡಿ, ಕೈ ಕಾಲಿಲ್ಲದವರು ಚಕ್ರ
ವೀಲ್ ಚಕ್ರವಿದ್ದು ಹೋಗಿ ಕೆಲಸ ಮಾಡ್ತಾರೆ, ಭಿಕ್ಷೆ ಬೇಡಿ ಜೀವನ ಮಾಡ್ತಾರೆ. ಅದಕ್ಕಿಂತ ನಾವು ಬೆಟರ್ ಅಲ್ಲ, ಅವರಿಗಿಂತ ನಾವು ಆದರ್ಶರಲ್ಲ. ನಾವು ಎಲ್ಲವೂ ನಮಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾರೆ, ಆರೋಗ್ಯವಂತರಾಗಿದ್ದೇವೆ. ಅದಕ್ಕೆ ನಾವು ಬದುಕಲಿಕ್ಕೆ ಕಲಿಬೇಕು. ಯಾವತ್ತೂ ಚಿಂತೆ ಮಾಡದೆ ಚಿಂತನಶೀಲರಾಗಿ ಉತ್ತಮವಾದ ಕೆಲಸ ಕಾರ್ಯಗಳು ಮಾಡಿಕೊಂಡು ಮಾನಸಿಕವಾಗಿ ಸದೃಢರಾಗಬೇಕು ಅಂತ ಹೇಳ್ತಾ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುವಂಥದ್ದು. ಯಾವಾಗ ಆರೋಗ್ಯ, ನಾವು ಮನಸ್ಸಿಗೆ ಚಿಂತೆ ಇಲ್ಲದಾಗ ಆರೋಗ್ಯವಾಗಿರ್ತೇವೆ. ಯಾವಾಗ ನಾವು ಚಿಂತೆಯನ್ನು ನಮ್ಮ ಮನೆಗೆ ಎಳ್ಕೊಂಡು ಮನಸ್ಸಿಗೆ ತಂದಾಗ ಆರೋಗ್ಯ ಕೂಡ ಕೆಡುವಂಥದ್ದಾಗ್ತದೆ. ಅದಕ್ಕೋಸ್ಕರ ನಾವೆಲ್ಲ ಸಮಾಜದಲ್ಲಿ ಎಷ್ಟೇ ಕಷ್ಟ, ಅದು ದುಃಖ ಇರ್ಬೋದು, ಅದು ಮೇಡಮ್ ಇಷ್ಟು ನಿರ್ಗಹನವಾಗಿ ಮಾತಾಡಿದ್ರು, ಆದರೆ ಅವರಿಗೆ ಒಂದಷ್ಟು ಜನರ ಕಿರಿಕಿರಿ ಇದ್ದೇ ಇರ್ತದೆ. ಅದು ಸಮಾಜದಲ್ಲಿ ಇದ್ದದ್ದೇ. ಒಂದೊಂದು ಸಂಸ್ಥೆಯಲ್ಲಿ ನೀವು ಟೀಚರ್ಸ್ ಸ್ಟಾಫ್ ಹೋಗಿ, ಟೀಚರ್ಸ್ಗಳು ಒಳ್ಳೆ ಯೂನಿಫಾರ್ಮಲ್ಲಿ ಇರ್ತಾರೆ, ಅವರೊಳಗೆ ಒಂದಷ್ಟು ಗೊಂದಲಗಳಿರ್ತದೆ. ಯಾವ ಸ್ಟಾಫಲ್ಲಿ ಹೋಗಿ ಅಲ್ಲಿ ಒಬ್ರು ಮುಂದೆ ಹೋಗ್ತಾರೆ ಅಂತ ಹೇಳಿದ್ರೆ ಒಬ್ರಿಗೆ ಮತ್ಸರ, ದ್ವೇಷ ಅದಿದ್ದದ್ದೇ. ನಾವು ಉಪ್ಪು ಹುಳಿ ಖಾರ ತಿನ್ನುವಂಥ ಮನುಷ್ಯರಾದ ಕಾರಣ ಇದೆಲ್ಲ ಸಮಾಜದಲ್ಲಿ ಇದ್ದದ್ದು. ಮಳೆಗಾಲದಲ್ಲಿ ಮಳೆ ಬರುತ್ತದೆ, ಹಾಗೆ ನಾವು ಹೆದರಿ ಹೋಗ್ಲಿಕ್ಕಿಲ್ಲ. ಮಳೆ ಬಿಟ್ಟು ಚಳಿಗಾಲದಲ್ಲಿ ಚಳಿ ಬರುತ್ತದೆ, ಚಳಿಗೆ ಹೋಗುವುದಿಲ್ಲ, ಅದಕ್ಕೆ ಬೇಕಾದ ರಗ್ ಹೊಡ್ಕೊಳ್ತೇವೆ. ಬೇಸಿಗೆಯಲ್ಲಿ ಸೆಕೆ ಜೋರಾಗ್ತದೆ, ಆಗ ನಾವು ಅಲ್ಲಿಂದ ಹೋಗ್ಲಿಕ್ಕಾಗುದು, ಮನೆಯಲ್ಲಿ ಇರ್ಬೇಕು, ಅದಕ್ಕೆ ಬೇರೆ ವ್ಯವಸ್ಥೆಯನ್ನು ಜೋಡಿಸಿಕೊಂಡು ಬದುಕ್ತೇವ. ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವ ಕಷ್ಟವನ್ನು ಕೂಡ ಹಾಗೆ ಯೋಚನೆ ಮಾಡಿಕೊಂಡು ಬದಲಾವಣೆ ಆ ಕಾಲಕ್ಕೆ ಸರಿಯಾಗಿ ಅದಕ್ಕೆ ಸ್ಪಂದಿಸಿಕೊಂಡು ಬದುಕುವುದನ್ನು ಕಲಿಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿದ್ದಾರೆ ಈ ಸಂಸ್ಥೆಯವರು, ಅದರಲ್ಲಿ ಚಿತ್ತರಂಜನ ಅವರು ಹಾಗೂ ನಿಮ್ಮ ಸಿಬ್ಬಂದಿ ವರ್ಗದ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ನಿಮ್ಮ ಪ್ರೀತಿಗೋಸ್ಕರ ಬಂದಿದ್ದೇನೆ, ಮಾತನಾಡಿ ಭಾಷಣ ಮಾಡ್ಲಿಕ್ಕಂತ ಬಂದಿಲ್ಲ. ನಿಮ್ಮಲ್ಲೆಲ್ಲ ನೋಡಿಕೊಂಡು ನಿಮ್ಮ ಒಂದು ನಡತೆ ನಮಗೂ ಅನ್ವಯ ಆಗಲಿ, ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಎನ್ನುವ ನಿಟ್ಟಿನಲ್ಲಿ ಬಂದಿದ್ದೇನೆ. ಸಮಾಜದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಕಾಲ ಸಂದಿಗ್ಧವಾಗಿ ಇರ್ತದೆ, ಒಳ್ಳೆಯ ಕಾಲ ಬಂದೇ ಬರ್ತದೆ ಅಂತ ಹೇಳ್ತಾ, ನೀವೆಲ್ಲ ಭಾಗ್ಯವಂತರು. ಈ ಸಂಸ್ಥೆಯಲ್ಲಿ ಸೇರಿ ಆತ್ಮಶಕ್ತಿಯನ್ನು ತುಂಬಿಸಿಕೊಂಡಿದ್ದೀರಾ. ನೀವು ಆತ್ಮಶಕ್ತಿಯಾಗಿ ಇನ್ನೊಂದು ಆತ್ಮಕ್ಕೆ ಮತ್ತೊಂದು ಶಕ್ತಿಯನ್ನು ಕೊಡುವಂತ ಶಕ್ತಿವಂತರು. ಆದ್ದರಿಂದ ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಸೌಭಾಗ್ಯವನ್ನು, ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಿದಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದಿಸಿದ್ದೇನೆ. ಧನ್ಯವಾದ. ಸಿಬ್ಬಂದಿಗಳನ್ನು ನೇಮಕ ಮಾಡುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಉದ್ಯೋಗ ಕೊಡೋಣ ಅಂತ ನಮ್ಮ ತೀರ್ಮಾನ ಆಗಿತ್ತು. ಯಾಕಂದರೆ ಒಂದು ಮಹಿಳೆ ಒಂದು ಮನೆಯಲ್ಲಿ ಅವರಿಗೆ ಒಂದು ಉದ್ಯೋಗ ಕೊಟ್ಟರೆ ಆ ಮನೆ ಖಂಡಿತ ಬೆಳಗ್ತದೆ. ಯಾಕಂದರೆ ಇಡೀ ಸಂಸಾರದ ಜವಾಬ್ದಾರಿ ಹೆಚ್ಚಿನ ಇದರಲ್ಲಿ ಬರುವಂಥದ್ದು ಮಹಿಳೆಯರು. ಸಾಮಾನ್ಯ ಒಂದು ಹೆಂಗಸರು ಮನೆಯಲ್ಲಿ ಅವರು ಸರಿಯಾಗಿದ್ದರೆ ಮನೆ ಸರಿಯಾಗಿ ನಡೀತದೆ. ನನ್ನ ಅನುಭವ ಕೂಡ. ಮತ್ತು ಈ ಉದ್ಯೋಗಿಗಳಲ್ಲಿ ನೋಡಿ ನೀವು 95% ಬಹುಶಃ ನಮ್ಮ ಅತಿಥಿಗಳು ನೋಡಿರ್ಬೋದು, 95% ಮಹಿಳಾ ಸಿಬ್ಬಂದಿಯವರಿದ್ದಾರೆ. ಅವರು ಎಲ್ಲಿವರೆಗೆ ಅಂದರೆ ಇಡೀ ದಿವಸ ಕೆಲಸ ಮಾಡ್ತಾರೆ. ಸಂಜೆಗೆ ಹೋಗುವಾಗ ನಾನು ನೋಡ್ತೇನೆ, ಒಂದೊಂದ್ಸಲ ನಾವು ಬೇರೆ ಎಲ್ಲ ಕಡೆ ಹೋಗ್ತಿರ್ತೇವೆ, ಅವರ ಯೂನಿಫಾರ್ಮಲ್ಲಿ ನಾವು ಐಡೆಂಟಿಫೈ ಮಾಡ್ತೇವೆ, ಓಡ್ತಾ ಇರ್ತಾರೆ ಅವರು. ಅದೇ ಸಿಬ್ಬಂದಿಗೆ ಹುಡುಗ ಸಿಬ್ಬಂದಿಗಳು ಗಂಡು ಮೇಲ್ ಅವರು ನಿಧಾನ ಹೋಗ್ತಾರೆ, ಯಾಕಂದ್ರೆ ಅವರಿಗೆ ಅಷ್ಟು ತಲೆಬಿಸಿ ಇಲ್ಲ. ಇವರು ಯಾವ್ದು ಮನೆ ಬಿಡಬೇಕು, ಯಾವ್ದು ಮನೆಯವ್ರು ನೋಡಬೇಕು, ಯಾವ್ದು ಅಡಿಗೆ ಮಾಡಬೇಕು, ಇದೇ ಅವರ ತಲೆಯಲ್ಲಿ ಓಡ್ತಾ ಇರ್ತಾರೆ. ನಾವು ಅಬ್ಸರ್ವ್ ಮಾಡ್ತೇವೆ ಸಿಟಿಯಲ್ಲಿ, ಅಲ್ಲಿ ನಮಗೆ ಗೊತ್ತಾಗೋದು ಏನೆಂದರೆ ಅವರ ಯೂನಿಫಾರ್ಮ್. ನನಗೆ ಅದೇ ಆಶ್ಚರ್ಯ ಆಗ್ತದೆ, ಅಷ್ಟು ಕಷ್ಟಪಟ್ಟು ಓಡಿ 2-3 ಬಸ್ ಹಿಡಿತಾರೆ ಕೆಲವರು, ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಬರುವವರಿದ್ದಾರೆ. ಅದು ಅವರ ಒಂದು ಕರ್ತವ್ಯ ಪ್ರಜ್ಞೆ ಅಂತ ನನಗೆ ಅನಿಸ್ತದೆ. ಅವರ ಈ ನಿಯತ್ತಿನ ದುಡಿಮೆ ಮುಖ್ಯವಾಗಿ ಅವರಿಗೆ ಕೊಡಬೇಕು. ನಮ್ಮ ಆತ್ಮಶಕ್ತಿ ಸೊಸೈಟಿ 30 ಶಾಖೆಗಳನ್ನು ಹೊಂದಿದೆ. ಹಾಗೆ ಸಾವಿರಾರು ರೂಪಾಯಿ ಡೆಪಾಸಿಟ್ ಪಡಿತಾ ಇದೆ. ಎಲ್ಲ ಕಡೆಯಲ್ಲೂ ಬಹುಶಃ ದಕ್ಷಿಣ ಕನ್ನಡ, ಉಡುಪಿ ಹಲವು ಕಡೆಯಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದೇವೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮ್ಯಾನೇಜರ್ ಕೂಡ ಮಹಿಳಾ ಸಿಬ್ಬಂದಿ ಇದ್ದಾರೆ. ಯಾವುದೇ ಒಂದು ಲೋಪದೋಷ ಇಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ಎಲ್ಲ ಕಡೆ ಯಾವ ಬ್ರಾಂಚಲ್ಲಿ ಹೋದಾಗಲೂ ಅಲ್ಲಿ ಒಳ್ಳೆ ಸರ್ವಿಸ್ ಸಿಗ್ತದೆ. ಆ ಸಿಬ್ಬಂದಿ, ನಿಮ್ಮ ಆತ್ಮಶಕ್ತಿ ಸಿಬ್ಬಂದಿಗಳು ಒಳ್ಳೆ ಕೆಲಸ ಮಾಡ್ತಾರೆ. ಅದು ನನಗೆ ಕಿವಿಗೆ ಬೀಳ್ತಾ ಇರ್ತದೆ. ಬಿಕಾಸ್ ನಾನು ಮೊದಲು ಸ್ಟಾರ್ಟ್ ಆಡೋಕೆ ಇದ್ದದ್ರಿಂದ ನಾನು ಸಾಮಾನ್ಯವಾಗಿ ಅಲ್ಲಿ ಹಂಗೆ ಕೇಳ್ತಾ ಇರ್ತೇನೆ. ಇದಕ್ಕೆ ಈ ಡೆವಲಪ್ಮೆಂಟ್ಗೆ ಮುಖ್ಯ ಕಾರಣ ಚಿತ್ತರಂಜನ್, 30 ಶಾಖೆಗಳಿಂದ ತಿರುಗಲಿಕ್ಕೆ ಅದು ಹೇಳಬೇಕು. ಉಪಾಧ್ಯಕ್ಷರು ನೇಮಿರಾಜ್ ಹಾಗೂ ನಿರ್ದೇಶಕರು ಅವರನ್ನು ಒಳ್ಳೆಯಬೇಕು.
ಪ್ರತಿಯೊಂದು ವಿಷಯದಲ್ಲೂ ಅವರು ಒಂದು ಫೋನ್ ಕಾಲ್ ಮಾಡಿದ್ರು ಸಾಕು, ಎಲ್ಲ ಬಂದು ಎಲ್ಲ ಕೆಲಸ ಸುಸೂತ್ರವಾಗಿ ನಡೆಸ್ತಾ ಇದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ಚಿತ್ರರಂಜನಿಗಿದ್ದಾರೆ ಎಲ್ಲರೂ. ಹೀಗೆ ಈ ರೀತಿ ಮಾಡಿದ್ರಿಂದ ಒಳ್ಳೆ ಕೆಲಸ ನಡೀತಾ ಇದೆ. ಅದೇ ಮಹಿಳೆಯರಿಗೆ ಹೇಳಬೇಕಾದ್ರೆ ಸಾಮಾನ್ಯವಾಗಿ ಅವರಿಗೆ ತುಂಬ ಗೌರವ ಇದೆ. ಒಂದು ಇನ್ವಿಟೇಷನ್ ಕೊಡುವಾಗ ಶ್ರೀಮತಿ ಅಂಡು ಶ್ರೀ ಆಗ್ತಾರೆ, ಗಂಡಸರು ಮತ್ತೆ ಸಿಂಪಲ್ ಅದು ನೋಡಿ. ಎಲ್ಲಿಯಾದರೂ ಕೇಳಿದ್ದೀರಾ ಕಾಗದದಲ್ಲಿ ಇವಾಗ ಶ್ರೀಮತಿ ಅಂಡು ಶ್ರೀ? ಅವರಿಗೆ ಪ್ರಥಮ ಸ್ಥಾನ. ಸೀತಾರಾಮ, ಸೀತೆ ಹೆಸರು ಮೊದಲು, ರಾಧಾಕೃಷ್ಣ, ರಾಧೆ ಹೆಸರು ಮೊದಲು, ಎಲ್ಲದರಲ್ಲೂ ದೇವರಲ್ಲೂ ಅಷ್ಟೇ ಮೊದಲಿಗೆ ಅವರಿಗೆ ಪ್ರಾಶಸ್ತ್ಯ. ಈ ರೀತಿ ಅಷ್ಟೆಲ್ಲ ಭೂಮಿ ತಾಯಿ ಹೇಳ್ತಾರೆ. ನದಿಗಳೆಲ್ಲ ಹೆಂಗಸರ ಹೆಸರು, ಎಲ್ಲ ಶ್ರೀ, ಅದು ಹೀ ಅಂತ ಹೇಳೋದಿಲ್ಲ, ಶ್ರೀ. ಎಲ್ಲ ಕೆಲಸ ಎಲ್ಲದನ್ನು ಈ ರೀತಿ ನೋಡಿ ಎಷ್ಟೊಂದು ಮಹಿಳೆಯರಿಗೆ ಗೌರವ ಕೊಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಎಸ್ಪೆಷಲಿ ನನಗೆ ನಿಜವಾಗ್ಲೂ ಖುಷಿ ಆಗ್ತದೆ. ನಾವು ಮಾಡ್ತಾ ಇರ್ತೇವೆ, ಬಟ್ ಮೊದಲ ಸ್ಥಾನ ಅವರಿಗೆ. ಹಾಗೆ ನೋಡಿ ಇವರು ಮೇಡಮ್ ಎಲ್ಲ ಹೆಂಗಸರು ಮಹಿಳೆಯರು ಅವರ ಹೆಸರನ್ನು ನಡೆಸಿದರು, ವಿಶ್ವ ಪ್ರಸಿದ್ಧಿ ಪಡೆದವರು. ಇಂದಿರಾ ಗಾಂಧಿದು ಒಂದು ನಾನು ಹೇಳ್ತೇನೆ, ಪ್ರೈಮ್ ಮಿನಿಸ್ಟರ್, ಮೊದಲನೇ ಪ್ರೈಮ್ ಮಿನಿಸ್ಟರ್ ಅವರು ಮಹಿಳೆ. 14 ದಿವಸದಲ್ಲಿ ಪಾಕಿಸ್ತಾನದ ಒಳಗೆ ಹೋಗಿ ಅದನ್ನು ಡಿವೈಡ್ ಮಾಡಿ ಇದು ಯಾವುದು ಬಾಂಗ್ಲಾದೇಶ, ಬರೀ 14 ದಿವಸ. ನಾನು ಹಾಗೆ ಓದಿದ್ದು ನೆನಪು, ಅಮೆರಿಕದವರು ಸಮುದ್ರದಲ್ಲಿ ಲಂಗರ್ ಹಾಕಿದ್ದಾರೆ, ನೀವು ಅವರಿಗೆ ಅಟ್ಯಾಕ್ ಮಾಡಿದರೆ ನಾವು ನಿಮಗೆ ಅಟ್ಯಾಕ್ ಮಾಡ್ತೇವೆ. ಈ ಹೆಂಗಸು ಒಂದು ಚೂರು ಎದುರಲಿಲ್ಲ. ಇವತ್ತಿಗೆ ಅವರನ್ನು ಮರೆತು ಬಿಟ್ಟಿದ್ದಾರೆ, ಅದು ಬೇರೆ ವಿಷಯ. ಆದರೆ ಅಂಥ ಒಂದು ಹೆಂಗಸು ಪ್ರೈಮ್ ಮಿನಿಸ್ಟರ್. ಆಮೇಲೆ ಎಲ್ಲ ನೋಡಿ ನೀವು, ಎಷ್ಟೋ ಪ್ರೈಮ್ ಮಿನಿಸ್ಟರ್ ಬಂದರು, ಅಂತ ಒಂದು ಕೆಲಸ ಮಾಡಿದ್ದಿದೆಯಾ? ಯಾಕೆ ಹೇಳ್ತೇನೆ ಅಂದರೆ ಹೆಂಗಸರಿಗೆ ಆ ಧೈರ್ಯ ಇದೆ, ಬಟ್ ಅದನ್ನು ಉಪಯೋಗಿಸ್ಬೇಕು, ಅದು ಮುಖ್ಯ. ಇನ್ನು ಹೆಚ್ಚಿಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ನನಗೆ ನಾವು ಈಗಾಗಲೇ ಮಾತಾಡಿದ್ದಾರೆ. ತಮಗೆಲ್ಲ ಶುಭ ಆಗಲಿ ಅಂತೇಳಿ ವಂದಿಸ್ತಾರೆ. ಜಗತ್ತೂಗೋ ಧರಣಿ, ಮನೆ ತೂಗೋ ಜನನಿ ಅನ್ನೋ ಹಾಗೆ ಹೆಣ್ಣು ಒಂದು ಬಾಳಿನ ಕಣೆ. ಹೆಣ್ಣಿನ ಪಾತ್ರ ತುಂಬಾ ಮಹತ್ವವಾದದ್ದು. ಪ್ರತಿಯೊಬ್ಬರ ಜೀವನದಲ್ಲಿ ಹೆಣ್ಣಿನ ಒಂದು ಪಾತ್ರ ಬಹಳ ಮುಖ್ಯವಾದದ್ದು. ಈಗ ACP ಮೇಡಮ್ ಕೂಡ ಹೇಳಿದ್ರು, ನಮ್ಮ ಶಾಸಕರವರು ಕೂಡ ಹೇಳಿದ್ರು, ಎಲ್ಲ ವಿಷಯಗಳು ಪ್ರಸ್ತಾಪ ಮಾಡಿದ್ರು ಮಹಿಳೆಯರ ಬಗ್ಗೆ, ಎಲ್ಲ ಸಾಧಕರ ಬಗ್ಗೆ ಕೂಡ ಹೇಳಿದ್ರು. ಬಂಧುಗಳೇ, ಒಂದು ಕಾಲಘಟ್ಟದಲ್ಲಿ ಹೇಗಿತ್ತಂದ್ರೆ, ಒಂದು ಹೆಣ್ಣಿಗೆ ಒಂದು ಮರ್ಯಾದೆ ಹೇಗೆ ಕೊಡ್ತಿತ್ತಂದ್ರೆ, ಒಂದು ಮನೆಯಲ್ಲಿ ಒಂದು ಹೆಣ್ಮಗಳು ಹುಟ್ಟಬೇಕಾದ್ರೆ ನೀನು ಅನಿಷ್ಟ, ನೀನು ದರಿದ್ರ ಅನ್ನೋಗ್ತಿದ್ದ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಒಂದು ಗೌರವ ಇತ್ತಂದ್ರೆ ಅದನ್ನ ನೆನೆಸ್ಕೊಳ್ಕೊಳ್ಳೋದು ಸಾಧ್ಯ ಆಗಲ್ಲ. ಆದ್ರೆ ಈಗ ಕಾಲ ಬದಲಾಗಿದೆ. ಭಾರತ ದೇಶದಲ್ಲಿ ಮಾತ್ರ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂಥದ್ದು. ಈಗ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳು ಇರಲೇಬೇಕಂತ ಹೇಳ್ತಾರೆ. ಆ ಹೆಣ್ಣಿಗೆ ಇರುವಂತಹ ಸಹಾನುಭೂತಿ, ತಾಳ್ಮೆ ಎಲ್ಲ ದೇವರು ಆ ಹೆಣ್ಣು ಮಕ್ಕಳಲ್ಲಿ ಕೊಟ್ಟಿರ್ತಾರೆ. ಎಲ್ಲಿ ನಾವು ಹೆಣ್ಣು ಮಕ್ಕಳನ್ನ ಪೂಜಿಸ್ತೇವೆ ಅಲ್ಲಿ ದೇವತೆಯವರು ಸೃಷ್ಟಿ ಆಗ್ತಾರೆ ಅಂತ ಈಗ ಹೇಳಿದ್ರು. ಒಂದು ಹೆಣ್ಣು ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ಬೇಕು, ಮನೆ ಅಷ್ಟು ಜವಾಬ್ದಾರಿಗಳನ್ನು ನಿರ್ವಹಿಸ್ಕೋಬೇಕು. ಮನೆಯಿಂದ ಹೊರಗಡೆ ಬಂದ್ರೆ ನಾವು ಎಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿನ ಜವಾಬ್ದಾರಿ ನಿರ್ವಹಿಸಬೇಕು. ಸಂಜೆ ಮನೆಗೆ ವಾಪಸ್ ಹೋದ್ರೆ ಮದುವೆ ಆದವರಿಗೆ ಮಕ್ಕಳ ಚಿಂತೆ, ಮದುವೆ ಆಗದವರಿಗೆ ಮನೆಯ ಚಿಂತೆ, ಇಷ್ಟೆಲ್ಲ ಒಂದು ಕಷ್ಟಗಳನ್ನು ಅನುಭವಿಸುವಂತ ಹೆಣ್ಣು ಮಾತ್ರ ಸಾಧ್ಯ. ಅದು ಬಂಧುಗಳೇ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ನಾರಿ ಕೂಡ ಆಗ್ತಾಳೆ, ಕಾಳಿ ಕೂಡ ಆಗ್ತಾಳೆ. ಈಗಾಗಲೇ ನಮಗೆಲ್ಲ ಮಾದರಿ ನಮ್ಮ ಈಗ ACP ಮೇಡಮ್ ಇದ್ದಾರೆ, ನಮ್ಮ ಭಾಗ್ಯಕ್ಕ ಇದ್ದಾರೆ, ಅವರೆಲ್ಲ ನಮಗೆ ಮಾದರಿ. ನಾವಿನ್ನು ಅವರ ಹತ್ರ ಕಲ್ತ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೂಡ. ಬಂಧುಗಳೇ, ಒಂದು ವಿಷಯ ಏನಂದ್ರೆ, ಒಂದು ಹೆಣ್ಣು ಮನೆಯಿಂದ ಕಾಲಿಡ್ಬೇಕಾದ್ರೆ ಹೇಳ್ತಿದ್ರು, ಈ ಪೊಣ್ಣು ಬಿದೆ ಬಂದಿಲ್ಲಲ್ಲ ಇಲ್ಲೇ ಕುಲ್ಲೋಡು ಬಂದು. ಆ ಕಾಲಘಟ್ಟದಲ್ಲಿ ಇತ್ತು. ನಮ್ಮ ಹಿರಿಯ ಅಜ್ಜಿಗಳೆಲ್ಲ ಹೇಳ್ತಿದ್ರು, ಹೊರಗಡೆ ಬರುವಾಗಿಲ್ಲ, ಹೋಗು ಒಳಗೆ ಉಲೇಪೋಲ ಏರಣ ತೂಪೆ ಉಲೇಪೋಲ ಅಂತ ಹೇಳ್ತಾ ಇದ್ರಂತೆ. ಅದೇ ಹೆಣ್ಣು ಮಗಳು ಒಂದು ಸೈಕಲ್ ಬಿಡ್ಬೇಕಾದ್ರು ಅಥವಾ ಒಂದು 2 ವೀಲರ್ ಬಿಡ್ಬೇಕಾದ್ರು ಹೇಳ್ತಿದ್ರಂತೆ, ಮೂಲ್ದಾದ ಮಲಿದಾದ ಅಂಕಾರ பொண்ணு ಮಗಲಾದ ಆಂಜೋಕುಲಾಗ ಮತ್ತೊಂದುಲ್ಲ. ಆದ್ರೆ ಈಗ ಮಹಿಳೆಯರು ಸ್ಕೂಲ್
ಸ್ಕೂಟ್ ಅಲ್ಲ, ಏರೋಪ್ಲೇನ್ ಗಗನಚಕ್ಕಿ ಕೂಡ ಆಗಿದ್ದಾರೆ. ಅಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಬಂಧುಗಳೇ. ಎಲ್ಲರೂ ಯಾವಾಗಲೂ ಹೆಣ್ಮಕ್ಳ ಮುಖದಲ್ಲಿ ಖುಷಿ ಇರಬೇಕು, ಅದೇ ನಮಗೆ. ಈಗ ಸರ್ ಹೇಳಿದ್ರು, ನನಗೆ ಮಾತಾಡ್ಲಿಕ್ಕೆ ಇಲ್ಲ ಮಹಿಳೆಯರ ಬಗ್ಗೆ. ಸರ್, ನಿಮ್ಮಂಥವ್ರು ಮಹಿಳೆಯರನ್ನು ಹೊಗಳಿದ್ರೆ ಮಾತ್ರ ನಮಗೆ ಕೂಡ ಸ್ಫೂರ್ತಿ ಬರೋದು. ನೀವು ನಿಮ್ಮಂಥವ್ರು ಹೊಗಳಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ನಮಗೆ ನಮ್ಮ ಬಗ್ಗೆ ಮಾತಾಡಿದ್ರೆ ಗಂಡಸರಿಂದ ಮಾತ್ರ, ಪುರುಷರಿಂದ ಮಾತ್ರ ಸಾಧ್ಯ. ಅವರು ಎಷ್ಟು ಈಗ ಮರ್ಯಾದೆ ಕೊಡ್ತಾರೆ ಅಂದ್ರೆ, ಈಗ ಹೆಚ್ಚಿನವರ ಮನೆಯಲ್ಲಿ ದಿನಾಲು ಮಹಿಳೆಯರು ಸ್ಟ್ರಾಂಗ್ ಆಗಿದ್ದಾರೆ, ಈಗ ಗಂಡಸರಿಗೆ ಸ್ವಲ್ಪ ಇಳಿ ಆಗಿದ್ದಾರೆ, ನಾವೀಗ ಹುಲಿ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಈಗ ಕಾಳಿಯ ರೂಪ ತೋರಿಸ್ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ನಾವಿದ್ದೇವೆ. ಇವತ್ತು ಒಂದು ಸುಂದರವಾದ ಸಮಯದಲ್ಲಿ ಎಲ್ಲ ಮಹಿಳೆಯರಿಗೆ ನಾನು ಮತ್ತೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯ ತಿಳಿಸ್ತಾ, ಎಲ್ಲ ಮಹಿಳೆಯರಿಗೆ ಒಳ್ಳೇದಾಗಬೇಕು ಅಷ್ಟೇ. ಹಿರಿಯರಿಗೂ ಇದ್ದಾರೆ, ಅವರಿಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ಎಲ್ಲ ಪಾತ್ರದಲ್ಲೂ ಕೂಡ ಮಹಿಳೆಯರು ಜಾಸ್ತಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಈಗ ಮಹಿಳಾ ಮೀಸಲಾತಿ ಬಗ್ಗೆ ಕೂಡ ಹೇಳಿದ್ರು. ಇನ್ನೊಂದು ವಿಷಯ, ನಾನು ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಮಾತಾಡಬೇಕು. ಒಂದು ಕೇಂದ್ರ ಸಚಿವೆಯಾಗಿ, ಹಣಕಾಸು ಸಚಿವೆ ಮಂತ್ರಿಯಾಗಿ ಒಂದು ಕೇಂದ್ರದಲ್ಲಿ ಅಜೆಂಡಾವನ್ನು ಬಜೆಟ್ ಮಂಡನೆ ಮಾಡ್ತಾರೆ ಅಂದ್ರೆ ಅಷ್ಟು ಅವರಲ್ಲಿ ಆತ್ಮವಿಶ್ವಾಸ. ನಾವು ಮೊದಲಾಗಿ ಕಲಿಸಬೇಕು, ನಮ್ಮ ಮನಸ್ಸಲ್ಲಿ ನಾವು ಆತ್ಮವಿಶ್ವಾಸ ಇದ್ರೆ ನಾವು ಏನನ್ನು ಬೇಕಾದ್ರೂ ಸಾಧಿಸಬಹುದು ಒಂದು ವೇಳೆ. ಹಾಗಂತ ಹೇಳುತ್ತಾ ಮತ್ತೊಮ್ಮೆ ಹ್ಯಾಪಿ ವುಮೆನ್ಸ್ ಡೇ, ಎಲ್ಲರಿಗೂ ಒಳ್ಳೇದಾಗ್ಲಿ, ಇನ್ನಷ್ಟು ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳ್ತಾ ನನಗೆ ಅವಕಾಶಕ್ಕಾಗಿ ಒಂದಿಸುತ್ತಾ ಮಾತಾಡಲಿಕ್ಕೆ ಅವಶ್ಯ ಧನ್ಯವಾದ ಹೇಳ್ತೇನೆ. ಜೈ ಹಿಂದ್, ಜೈ ಕನ್ನಡ. ನೇಮಿರಾಜ್ ಅವರು ನನ್ನದು ಬಹಳ ಮೊದಲಿನ ಆತ್ಮೀಯ. ನಾನು ಮತ್ತೆ 25 ವರ್ಷದ ಮುಂಚೆ ಕಂಪ್ಯೂಟರ್ ಎಲ್ಲ ಅವರ ಹತ್ರವೇ ಸರ್ವಿಸ್ ತಗೊಳ್ತಿದ್ದದ್ದು. ಆವಾಗ ಒಂದು ಕಂಪ್ಯೂಟರ್ ಆಯ್ತು ಅಂತ ಹೇಳಿ ಸಂಸ್ಥೆ ಇತ್ತು, ಆ ಸಂಸ್ಥೆಯ ನಿರ್ದೇಶಕರಾಗಿದ್ರು ಅವರು. ಅವಾಗದಿಂದ ನಮ್ಮದು ಯಾವಾಗ ಎಂತ ಕಂಪ್ಯೂಟರ್ ಹಾಳಾಗಬೇಕಾದ್ರೆ ಅವರ ಹತ್ರವೇ ನಾವು ವ್ಯವಸ್ಥೆಯನ್ನು ಮಾಡಿಕೊಳ್ತಿದ್ದೆವು. ಹಾಗೆ ವೇದಿಕೆಯಲ್ಲಿರುವ ನನ್ನ ಸಹಪಾಠಿಗಳೇ, ಹಾಗೆ ನಮ್ಮ ಹಿರಿಯರೇ, ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು. ಆತ್ಮಶಕ್ತಿ ಅಂತ ಹೇಳಿದ್ರೆ ಅವರು ಈಗಾಗಲೇ ಚಿತ್ತನ್ನ ಹೇಳಿದ್ರು, 65ಕ್ಕೂ ಹೆಚ್ಚು ಆರೋಗ್ಯ ಕ್ಯಾಂಪ್ಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಂತೆ. ನಮಗೆ ಸಹ ಮೊನ್ನೆ ಜಪ್ಪಿನ ಮೊಗರ್ನಲ್ಲಿ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಆರೋಗ್ಯ, ಕಣ್ಣಿನ ಮತ್ತು ದಂತ ಚಿಕಿತ್ಸೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಮೊದಲಾಗಿ ಆಭಾರಿಯಾಗಿದ್ದೇನೆ. ಯಾಕೆಂದ್ರೆ ನಿಮ್ಮ ಸಂಸ್ಥೆಯು ಬಹಳ ಅಚ್ಚುಕಟ್ಟಾಗಿ ನಮಗೆ ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನನಗೆ ಮೊದಲಾಗಿ ಮಾರ್ಗದರ್ಶನವನ್ನು ನೀಡಿದ್ರು ಚಿತ್ತಣ್ಣ, ಮತ್ತೆ ಎಲ್ಲ ಸಹಕಾರವನ್ನು ನೀಡಿದ್ರಿ. ಹಾಗೆ 12,000ಕ್ಕೂ ಹೆಚ್ಚು ಜನರಿಗೆ ಕನ್ನಡಕ ನೀಡುವ ಮುಖಾಯನ ಎಲ್ಲರ ಒಂದು ದಾರಿ ದೀಪವಾಗಿ, ಆರೋಗ್ಯ ಇದ್ರೆ ಮಾತ್ರ ನಮ್ಮ ಸಂಸ್ಥೆಯಲ್ಲಿ ಹಣ ಇಲ್ಲಿಗೆ ಬರ್ತಾರೆ ಅಂತ ಚಿತ್ತಣ್ಣ ಮಾತಾಡುವಾಗ ಹೇಳಿದ್ರು. ಹೌದು, ಆರೋಗ್ಯ ಮೇಯಬೇಕು. ಈಗ ನಾವು ಮಹಿಳಾ ದಿನಾಚರಣೆಯಲ್ಲಿದ್ದರೆ ವಿಶೇಷವಾಗಿ ನಾವು ಮಹಿಳೆಯರು ಹೆಚ್ಚಾಗಿ ನಮ್ಮ ಮಕ್ಕಳು, ಗಂಡ, ಅತ್ತೆ, ಸೊಸೆ ಅವರಿಗೆಲ್ಲ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದ್ರೆ ನಮ್ಗೆ ನಾವು ಕೊಡುವುದಿಲ್ಲ. ಮೊದಲು ನಾವು ಆರೋಗ್ಯವಾಗಿದ್ರೆ ಮಾತ್ರ ಅವರನ್ನು ನಮ್ಗೆ ಕೊಡ್ಲಿಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಆಗ್ತದೆ. ಮಹಿಳೆಯರಿಗೆ ನಾನು ಒಂದು ಕಿವಿ ಮಾತು ಹೇಳುದು, ಫಸ್ಟ್ ನಮ್ಮನ್ನು ನಾವು ಪ್ರೀತಿಸಬೇಕು, ನಮ್ಮ ಆರೋಗ್ಯವನ್ನು ನೋಡ್ಬೇಕು. ದಿವಸದಲ್ಲಿ ನಾವು ಒಂದು 10 ಗಂಟೆ ಬೇರೆ ಎಲ್ಲ ಕೆಲಸ ಮಾಡುವಾಗ 1 ಗಂಟೆ ನಮಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಒಂದು ಅದಕ್ಕೆ ಮೀಸಲಾತಿ ಇಡ್ಲೇಬೇಕು. ಆಗ ಮಾತ್ರ ನಾಳೆ ನಾವು ಒಂದು 45 ವರ್ಷದ ನಂತರ ಬರುವಂತಹ ಮೊನೊಪೊಲಿಸ್ ಆಗ್ಬೋದು, ಇಂಥ ಒಂದು ಯಾವುದೇ ಒಂದು ಆರೋಗ್ಯ ಸಮಸ್ಯೆಯನ್ನು ಎದುರಿಸಬಾರ್ದು. ಈಗಾಗಲೇ ಬರುವಂತಹ ಕ್ಯಾನ್ಸರ್ ಆಗಲಿ ಮಹಿಳೆಯರಿಗೆ ಜಾಸ್ತಿ ಬರುವುದು. ಯಾಕೆಂದ್ರೆ ಮಹಿಳೆಯರು ಉಳಿದವರಿಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ, ಅವರ ಆರೋಗ್ಯದ ಬಗ್ಗೆ ಅವರು ಕೊಡುವುದೇ ಇಲ್ಲ. ಅವರಿಗೆ ಎಂತ ಮಾಡಿದ್ರೆ ಸಹ ನಮ್ಗೆ ಸಮಯ ಇಲ್ಲ. ಮಕ್ಕಳನ್ನು ಹೊರಡಿಸ್ಬೇಕು, ಮಕ್ಕಳಿಗೆ ಟಿಫಿನ್ ಮಾಡಬೇಕು, ಗಂಡನಿಗೆ ರೆಡಿ ಮಾಡಿ ಕೊಡ್ಬೇಕು. ಆದ್ರೆ ನಮ್ಮನ್ನು ನೋಡುವವರು ಯಾರು? ನಾವು ಆರೋಗ್ಯದಿಂದ ಕೆಟ್ಟ ಹೋದ್ರೆ ನಮ್ಮನ್ನು ನೋಡುವವರು ಯಾರು? ಆ ಸಂದರ್ಭದಲ್ಲಿ ಮಕ್ಕಳಿಗೆ ಸಹ ಟೈಮ್ ಇರುವುದೇ ಇಲ್ಲ. ಯಾಕೆಂದ್ರೆ ನಾವು ಕಲಿಸಿ ಅವರನ್ನು ವಿದೇಶಕ್ಕೆ ಕಳಿಸಿರುತ್ತೇವೆ, ನಮ್ಮನ್ನು ನೋಡ್ಲಿಕ್ಕೆ ಮಕ್ಕಳೂ ಇರುವುದಿಲ್ಲ. ಆಗಿರುವಾಗ ನಮ್ಮ ಆರೋಗ್ಯವನ್ನು ನಾವು ಫಸ್ಟ್ ಆಗಿ ನೋಡ್ಬೇಕಂತ ನಾನು ಎಲ್ಲ ಮಹಿಳೆಯರ ಹತ್ರ ಹೇಳ್ತಿದ್ದೇನೆ. ಮತ್ತು ನಾವು ಆರೋಗ್ಯವಂತರಾಗಿದ್ರೆ ನಮ್ಮ ಮನೆಯೂ ಆರೋಗ್ಯವಂತ ಆಗಿರ್ತದೆ. ಹಾಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತಹ ಒಂದು ನಾವು ಮಾತೆಯರಾದ್ರೆ ನಮ್ಮ ಸುತ್ತಮುತ್ತಲಿನ ಎಲ್ಲವೂ ಸರಿಯಾದ ಒಂದು ವ್ಯವಸ್ಥೆ ಇರ್ತದೆ ಅಂತ ಹೇಳ್ತಾ, ನಾವು ಮೊದಲು ನಮ್ಮ ಒಂದು
ಏನು ಕನಸು ಉಂಟಾ, ಯಾವುದೇ ಈಗ ಮದುವೆ ಆದ ಕೂಡಲೇ ಹೆಣ್ಣಿನ ಜೀವನ ಸ್ಟಾಪ್ ಆದಾಗೆ ಆಗ್ತದೆ. ಆದ್ರೆ ಅದು ಸ್ಟಾಪ್ ಆಗ್ಬಾರ್ದು. ನಾವು ಇನ್ನೂ ಸಹ ಮದುವೆ ಆದ ನಂತರ ಸಹ ಒಂದು ಯಾವುದು ಈಗ ತುಂಬಾ ಉಂಟು, ಡ್ಯಾನ್ಸ್ ಕ್ಲಾಸಸ್ ಆಗ್ಬೋದು, ಸಂಗೀತ ಕ್ಲಾಸಸ್ ಆಗ್ಬೋದು, ಅದಕ್ಕೆಲ್ಲ ನಮಗೆ ಸಹ ಒಂದು ಟೈಮ್ ಅಂತ ಕೊಟ್ಟು ಎಲ್ಲವನ್ನು ಸಹ ನಾವು ಅನುಭವಿಸ್ತಾ ಎಲ್ಲ ಈಗ ತುಂಬಾ ಸಂಘ ಸಂಸ್ಥೆ ಉಂಟು, ಯೋಗಗಳ ಕ್ಲಾಸಸ್ ಉಂಟು, ಯಕ್ಷಗಾನ ಕ್ಲಾಸ್ ಉಂಟು, ಎಲ್ಲದಲ್ಲಿ ಸಹ ಒಂದು ಅರ್ಧ 1 ಗಂಟೆ ನಮಗೋಸ್ಕರ ನಾವು ಮೀಸಲಿಡುವ ಅಂತ ಹೇಳುತ್ತಾ ನಾವು ಖುಷಿಯಾಗಿದ್ರೆ ಮಾತ್ರ ನಮ್ಮ ಮನೆಯವರನ್ನು ಸಹ ಖುಷಿಯಾಗಿಡ್ಲಿಕ್ಕೆ ಸಾಧ್ಯ. ಹಾಗೆ ಒಳ್ಳೆಯ ವಿತ್ತವನ್ನು ನಮ್ಮ ಇಬ್ಬರು ಅಕ್ಕಂದಿರು ನೀಡಿದ್ದಾರೆ. ಹಾಗೆ ಶುಭವಾಗಲಿ, ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಆತ್ಮಶಕ್ತಿ ವಿವಿಧ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸಂಬಂಧಿಕರಿಗೂ ನಾನು ವಂದಿಸುತ್ತಾ ನನ್ನ ಪಾತಿಗೆ ಮುನ್ನಡೆ. ತ್ಯಾಗಮಯಿ, ಸಹನಾಮಯಿ, ವಾತ್ಸಲ್ಯಮಯಿ. ಹಿಂದಿನ ಒಂದು ಕಾಲಘಟ್ಟದಲ್ಲಿ 4 ಗೋಡೆಗಳ ಮಧ್ಯೆ ಇರುವಂತಹ ಮಹಿಳೆ ಇಂದಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಮನೆಯಿಂದ ಹೊರಗೆ ಕಚೇರಿ ಕೆಲಸದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಮುಂದೆ ಬಂದಿದ್ದಾರೆ. ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು, ಎಲ್ಲರೂ ಈಗ ಹೇಳಿದ್ರು, ನಾನು ಏನು ಹೇಳ್ಬೇಕಂತಿಲ್ಲ, ಎಲ್ಲ ವಿಚಾರವನ್ನು ಯಾವೆಲ್ಲ ಕ್ಷೇತ್ರದಲ್ಲಿ ಮಹಿಳೆಯರು ಮುಂದೆ ಬಂದಿದ್ದಾರೆ. ಹಾಗಾಗಿ ನನಗೆ ಇಲ್ಲಿ ನೋಡ್ಬೇಕಾದ್ರೂ ಖುಷಿ ಆಗಿತ್ತು ಒಮ್ಮೆ, ಯಾಕೆಂತ ಹೇಳಿದ್ರೆ ಎಲ್ಲ ಮಹಿಳಾ ಮಂಡಳಿಗಳು ಸೇರಿದ್ರು. ಇದಕ್ಕೆ ಕಾರಣೀಕರ್ತರು ನಮ್ಮ ಅಧ್ಯಕ್ಷರು. ನಿಜವಾಗಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕೆಂತ ಹೇಳಿದ್ರೆ ಅವರ ಮನಸ್ಸಲ್ಲಿತ್ತು ಮಹಿಳೆಯರು ಮುಂದೆ ಬರಬೇಕಾಗಿ, ಅದಕ್ಕೋಸ್ಕರ ಅವರ ಈ ಒಂದು ಸಂಸ್ಥೆಯಲ್ಲಿ ಮಹಿಳೆಯರನ್ನ ಸಿಬ್ಬಂದಿಗಳನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಅಧ್ಯಕ್ಷರು ಕೂಡ ತನ್ನ ಕಚೇರಿ ಕೆಲಸ ಅಲ್ದಿದ್ರು ತನ್ನ ಸಮಾಜ ಸೇವೆಯಲ್ಲಿ ಕೂಡ ಬಂದಿದ್ದಾರೆ. ನಾನು ಯಾವಾಗ ನೋಡ್ತೀನಿ ಅವರ ಸ್ಟೇಟಸ್ ಅಲ್ಲಿ ಬೇರೆ ಬೇರೆ ಸಮಾಜ ಸೇವೆಯನ್ನ ಮಾಡ್ತಾರೆ. ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಇಂಥ ಮನಸ್ಸಿಗೆ ಎಲ್ರಿಗೂ ಬರುವುದಿಲ್ಲ. ತನ್ನ ಕೆಲಸ ಆಯ್ತು ತಾನಾಯ್ತು ಅಂತ ಎಲ್ರು ಇರುವವರು. ಆದ್ರೂ ಇದರ ಜೊತೆಗೆ ಸಮಾಜಕ್ಕೆ ಕೂಡ ಕಿಂಚಿತ್ತು ತನ್ನಿಂದ ಆದಂತಹ ಸಹಾಯವನ್ನ ಮಾಡಬೇಕು ದೊಡ್ಡ ಮನಸ್ಸು ನಮ್ಮ ಅಧ್ಯಕ್ಷರಲ್ಲಿದೆ. ಇನ್ನು ಮುಂದೆ ಕೂಡ ಅವರ ಈ ಒಂದು ಸಂಸ್ಥೆ ಅಡಿಯಲ್ಲಿ ಇನ್ನಷ್ಟು ಜನಪರ ಕೆಲಸಗಳಾಗ್ಲಿ, ಜನರಿಗೆ ಒಳ್ಳೆಯ ಸೇವೆಯನ್ನ ಕೊಡುವಂತಾಗ್ಲಿ ಅಂತೇಳಿ ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಜೈ ಭಾರತ. ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಮುಖ್ಯ ಅತಿಥಿಯಾದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಮಾತು ಚಾರಿಟೇಬಲ್ ಇದರ ಅಧ್ಯಕ್ಷರಾದ ಶ್ರೀ ವಾಮನ್ ಕೆ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆ ಅಲಪಿ ವಾರ್ಡಿನ ಕಾರ್ಪೊರೇಟರ್ ಆದ ಶ್ರೀಮತಿ ರೂಪಶ್ರೀ ಪೂಜಾರಿ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಕಣ್ಣೂರು ವಾರ್ಡಿನ ಕಾರ್ಪೊರೇಟರ್ ಆದ ಶ್ರೀಮತಿ ಚಂದ್ರಾವತಿ ವಿಶ್ವನಾಥ್ ಇವರಿಗೆ ರೀನಾ ಮಂಗಳು ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸಂಘದ ಉಪಾಧ್ಯಕ್ಷರಾದ ಶ್ರೀ ನೇಮಿರಾಜ್ ಪಿ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸಂಘದ ನಿರ್ದೇಶಕರಾದ ಪರಮೇಶ್ವರ್ ಪೂಜಾರಿ, ಚಂದ್ರಹಾಸ್ ಮರೋಳಿ, ದಿವಾಕರ್ ಬಿಪಿ, ಗೋಪಾಲ್ ಎಂ ಇವರಿಗೂ ಧನ್ಯವಾದವನ್ನು